Right above with the giddy balls, pulls that one, but straight to the field. Oh, Sharan loved it handsomely, and you can hear the sound of left arm on the wicket. Pratama is at the game. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ನಮ್ಮ ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ತಾ ಇರುವಂತಹ ದೈವಜ್ಞ ಬ್ರಾಹ್ಮಣ ಸಮಾಜ ಸಂಘಟನೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ಸಮಾಜಕ್ಕೆ ಮಾಡಿಕೊಂಡು ಬರ್ತಾ ಇದೆ. ಇವೆಲ್ಲರ ಜೊತೆಗೆ ಈ ಬಾರಿಯೂ ಕೂಡ ಯಾಕಂದ್ರೆ ಬಹು ನಿರೀಕ್ಷಿತವಾಗಿರುವಂತಹ ದೈವಜ್ಞ ಯುನಿಟಿ ಕಪ್ 2026 ಅಂದ್ರೆ ಕಳೆದ ಬಾರಿ ದೈವಜ್ಞ ಯುನಿಟಿ ಕಪ್ ಅನ್ನುವಂತಹ ಒಂದು ಹೊಸ ಕ್ರಿಕೆಟ್ ಪಂದ್ಯಾಟವನ್ನ, ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟವನ್ನ ಈ ಒಂದು ಸಂಘಟನೆ, ಈ ಒಂದು ಸಮಾಜ ಪ್ರಾರಂಭ ಮಾಡಿತ್ತು. ಜೊತೆಗೆ ಆ ಬಗ್ಗೆ ನಾವು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಜೊತೆಗೆ ನೇರ ಪ್ರಸಾರವೂ ಕೂಡ ತಾವುಗಳು ನಮ್ಮ ಕುಡ್ಲಬಾಯಿನಲ್ಲಿ ವೀಕ್ಷಿಸಿದ್ದೀರಿ. ಒಂದು ಅಭೂತಪೂರ್ವವಾಗಿರುವಂತಹ ಯಶಸ್ಸು, ಆ ಒಂದು ಗೆಲುವು, ಆ ಗೆಲುವಿನ ನಂತರ ಮತ್ತೊಂದು ಬಹು ನಿರೀಕ್ಷಿತವಾಗಿರುವಂತಹ ಸೀಸನ್ 2 ಹಂತಕ್ಕೆ ಈ ಒಂದು ಪ್ರತಿಷ್ಠಿತವಾಗಿರುವಂತಹ ದೈವಜ್ಞ ಯುನಿಟಿ ಕಪ್ 2026 ಬಂದಿದೆ. ಹಾಗಿದ್ದಾಗ ಈ ಕಾರ್ಯಕ್ರಮ ಈ ಬಾರಿ ಬಹಳಷ್ಟು ವಿಶೇಷತೆಗಳಿವೆ. ಯಾಕಂದ್ರೆ ಕಳೆದ ಬಾರಿ ಪ್ರಥಮ ಹಂತದಲ್ಲೇ ಅತ್ಯದ್ಭುತವಾಗಿರುವಂತಹ ಸಕ್ಸಸ್ ಅನ್ನ, ಯಶಸ್ಸನ್ನ ಈ ಒಂದು ಸಂಘಟನೆ, ಈ ಒಂದು ಸಮಾಜ ಪಡೆದುಕೊಂಡಿದೆ. ನಾಟ್ ಓನ್ಲಿ ದೈವಜ್ಞ ಬ್ರಾಹ್ಮಣ ಸಮುದಾಯ ಮಾತ್ರವಲ್ಲದೆ ಇಡೀ ನಮ್ಮ ಮಂಗಳೂರಿನ ಜನರ ಮನಸ್ಸನ್ನ ಗೆದ್ದಿತ್ತು. ಜೊತೆಗೆ ಒಂದು ಪ್ರೊಫೆಷನಲ್ ರೀತಿಯಲ್ಲಿ ಒಂದು ಒಳ್ಳೆಯ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಇದು ಆಯೋಜನೆ ಮಾಡಿತ್ತು. ಸೊ ಹಾಗಿದ್ದಾಗ ಕಳೆದ ಬಾರಿ ಆ ರೀತಿ ಇತ್ತು ಅಂತ ಬಂದಾಗ ಈ ಬಾರಿ ವಿತ್ ಎಕ್ಸ್ಪೀರಿಯನ್ಸ್, ಆ ಒಂದು ಹುಮ್ಮಸ್ಸಿನಿಂದ, ಆ ಒಂದು ಉತ್ಸಾಹದಿಂದ ಮತ್ತಷ್ಟು ವಿಭಿನ್ನವಾಗಿ, ವಿಶಿಷ್ಟವಾಗಿ, ವಿನೂತನವಾಗಿ ದೈವಜ್ಞ ಯುನಿಟಿ ಕಪ್ 2026 ನಡೀಲಿಕ್ಕಿದೆ. ಸೊ ಹಾಗಿದ್ದಾಗ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. right above with the giddy balls, pulls that one, but straight to the field. Oh, Sharan loved it handsomely, and you can hear the sound of left arm on the wicket. Pratama is at the game. ದೈವಜ್ಞ ಯುನಿಟಿ ಕಪ್ 2026 ಯಾತಕ್ಕೋಸ್ಕರ ಅಂತ ಬಂದಾಗ ನಮ್ಮ ಸಮಾಜದಲ್ಲಿರೋರು ಕೂಡ ಎಲ್ಲರೂ ಕೂಡ ಒಂದಾಗಬೇಕು, ಒಗ್ಗಟ್ಟಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವೆಲ್ಲದರ ನಡುವೆ ಈ ಒಂದು ಸಮುದಾಯ ಅಥವಾ ಸಂಘಟನೆ ಅನ್ನುವಂಥದ್ದು ಏನಿದೆ ನೋಡಿ, ಈ ಒಂದು ಸಮಾಜ ಬಹಳಷ್ಟು ಪರಿಶ್ರಮದಿಂದ ದುಡಿದು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದುಕೊಂಡಿರುವಂತಹ ಪರಿಶ್ರಮ ಜೀವಿಗಳಿರುವಂತಹ ಒಂದು ಸಮಾಜ. ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಬೇಕು, ನಾವುಗಳೆಲ್ಲ ಈ ರೀತಿಯ ಯುನಿಟಿ ಕಪ್ನಿಂದ ಒಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಆಲೋಚನೆಯಿಂದ ಈ ಒಂದು ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡಿರುವಂತವರು SL ಶೇಟ್ ಎಂ ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್. ಇವರ ಪ್ರಾಯೋಜಕತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ಸೊ ಹಾಗಿದ್ದಾಗ ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂತಹ SL ಶೇಟ್ ಎಂ ರಘುನಾಥ್ ಶೇಟ್ ಅವರು, ಜೊತೆಗೆ ಅದೇ ರೀತಿ SL ಶೇಟ್ ಜುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ KS ರಾವ್ ರೋಡ್ ನಲ್ಲಿರುವಂತಹ ಈ ಒಂದು ಸಂಸ್ಥೆಯ ಮಾಲಕರು, ಜೊತೆಗೆ ಈ ಒಂದು ಯುನಿಟಿ ಕಪ್ನ ಅಧ್ಯಕ್ಷರು ಕೂಡ ಹೌದು ಪ್ರಶಾಂತ್ ಶೇಟ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂ ಪ್ರಶಾಂತ್ ಶೇಟ್ ಸರ್, ಅಧ್ಯಕ್ಷರು. ಎಸ್, ಆತ್ಮೀಯವಾದ ಸ್ವಾಗತ ಸರ್ ತಮಗೆ. ಎಸ್, ಪ್ರಶಾಂತ್ ಶೇಟ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. SL ಶೇಟ್ ಎಂ ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು, ಜೊತೆಗೆ ದಿಗ್ವಿಜಯ ಯುನಿಟಿ ಕಪ್ 2026 ಇದರ ಪ್ರಮುಖ ರೂವಾರಿ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅವೆಲ್ಲದರ ಜೊತೆಗೆ 77 ವರ್ಷ 78 ವರ್ಷಗಳ ಇತಿಹಾಸವಿರುವಂತಹ SL ಶೇಟ್ ಜುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, ನಮ್ಮ KS ರಾವ್ ರೋಡ್ ನಲ್ಲಿರುವಂತಹ ಒಂದು ಡೈಮಂಡ್ ಹೌಸ್ ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾಕಂದ್ರೆ ನಾಟ್ ಓನ್ಲಿ ನಮ್ಮ ತುಳುನಾಡು ಕರಾವಳಿ ಭಾಗ, ಇಡೀ ನಾಡಿನಾದ್ಯಂತ ನಂಬಿಕೆ, ಪರಿಶುದ್ಧತೆ, ಭರವಸೆ ಜೊತೆಗೆ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವಂತಹ SL ಶೇಟ್ ಡೈಮಂಡ್ ಹೌಸ್ ಅಂತ ಬಂದಾಗ ಅದರ ಮಾಲಕರು ಕೂಡ ಹೌದು ನಮ್ಮ ಪ್ರಶಾಂತ್ ಸರ್. ಸೊ ಬಿಸ್ನೆಸ್ ಅನ್ನುವಂತಹ ಜೊತೆಗೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಚಾರಿಟಿಗಳು, ಬಹಳಷ್ಟು ಒಳ್ಳೆಯ ಕೆಲಸಗಳು, ಸಹಾಯಹಸ್ತವನ್ನು ನೀಡ್ತಾ ಇರುವಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ಈ ಬಾರಿ ಇನ್ನು ಮುಂದಕ್ಕೆ ಹೋಗಿ ಸಮಾಜವನ್ನ ಸಂಘಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಥಮ ಹಂತದಲ್ಲೇ ಗೆದ್ದು ಇದೀಗ ಸೀಸನ್ 2. ಸೊ ದ್ಯಾಟ್ಸ್ ವೈ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ ಮೊದಲೇದಾಗಿ ಮೂವರಿಗೂ ಕೂಡ ಅಂಡ್ ಇಡೀ ತಮ್ಮ ಸಂಘಟನೆಗೆ. ಯಾಕಂದ್ರೆ ಪ್ರಥಮ ಹಂತದಲ್ಲಿ ಗೆದ್ದಿದ್ದೀರಿ ಅಂದ್ರೆ ಸೀಸನ್ 1 ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಸೊ ದಟ್ಸ್ ವೈ ಈಗ ಸೆಕೆಂಡ್ ಸೀಸನ್ ಅದೇ ಒಂದು ಹುಮ್ಮಸ್ಸಿನಿಂದ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾರ್ಯದರ್ಶಿ ಸದಾ ಹಸನ್ಮುಖ ನಗುಮುಖ MS ಗುರುರಾಜ್ ಸರ್ ಜಾಯ್ನ್ ಆಗಿದ್ದೀರಿ. ಆತ್ಮೀಯವಾದ ಸ್ವಾಗತ ಸರ್. ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೀಡಿಯಾ ಅಂಡ್ ಪ್ರಸಾರ
ಮಾಧ್ಯಮ ಮತ್ತು ಪ್ರಸಾರ ಅರ್ಜುನ್ ಶೇಟ್ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಒಂದು ಸಮಾಜ ಬೆಳೀತಾ ಇದೆ. ಸಮಾಜಕ್ಕೆ ಸಮಾಜಮುಖಿಯಾಗಿರುವಂತಹ ಕೆಲಸಗಳ ಜೊತೆಗೂ ಕೂಡ ನಮ್ಮ ಕೆಲಸಗಳು, ನಮ್ಮ ಬಿಸ್ನೆಸ್ಗಳು ಎಲ್ಲವೂ ಕೂಡ ಇದೆ. ನಾನು ಕಳೆದ ಬಾರಿ ಕೂಡ ಕೇಳಿದ್ದೀನಿ, ಯಾಕಂದ್ರೆ ತಾವು ಬ್ಯುಸಿ ಇರ್ತೀರಲ್ಲ ಸರ್, ಹೇಗಿದೆನೆಲ್ಲ ಮ್ಯಾನೇಜ್ ಮಾಡ್ತೀರಿ ಅಂತ ಬಂದಾಗ, ಎಸ್ ಬ್ಯುಸಿಯ ಜೊತೆಗೆ ನಾವುಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರುವಂಥದ್ದೇ ಒಂದು ಖುಷಿ, ಒಂದು ಹಬ್ಬ. ಯಾಕಂದ್ರೆ ಬೇರೆ ಬೇರೆ ಕಡೆಗಳಿಂದ ಬಹಳಷ್ಟು ಜನ ಸೇರಿದಾಗ, ಅವರು ಮಾತನಾಡಿದಾಗ ಬಹಳಷ್ಟು ಖುಷಿ ಆಗುತ್ತೆ ಅನ್ನೋದು. ಇಂತಹ ಒಂದು ಮನಸ್ಸಿರಬೇಕು, ನಾವು ಸಮಾಜದ ಜೊತೆ ಬೆರಿಬೇಕು ಅಂತ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ. ಸೊ ಆಗಿದಾಗ ನೇರವಾಗಿ ನಾನು ಪ್ರಶಾಂತ್ ಸರ್ ತಮ್ಮಲ್ಲೇ ಕೇಳಬೇಕು ಸರ್. ಫಸ್ಟ್ ಸೀಸನ್ ಸಕ್ಸಸ್ ಆಗಿದೆ, ಸೊ ಅದೇ ಹುಮ್ಮಸ್ಸು, ಅದೇ ಒಂದು ಖುಷಿಯಿಂದ ಸೆಕೆಂಡ್ ಸೀಸನ್ ಏನು ಹೇಳ್ತೀರಾ ಸರ್, ಎಷ್ಟು ಖುಷಿಗಿದೆ? ಈ ಸಲ ನಮಗೆ ಹೋದ ವರ್ಷಕ್ಕಿಂತ ಸ್ವಲ್ಪ ಒಳ್ಳೆ ಮಾಡಬೇಕಂತೇಳಿ ಈ ಸಲ ನಮ್ಮ ಎಲ್ಲ ಟೀಮ್ನವ್ರಿಗೆ ನಾವು ಹೇಳಿದ್ದೇವೆ. ಎಸ್ ಸರ್. ಸೊ ಆ ಟೀಮಿನ ಮೇಲೆ ನಮಗೆ ಭರವಸೆ ಇದೆ. ಹಾಗೆ ಈ ಸಲದ್ದು ನಮ್ಮ ರೆಸ್ಪಾನ್ಸ್ ಅಂದರೆ ಎಲ್ಲರದ್ದು, ನಮ್ಮ ಸಮಾಜದ ರೆಸ್ಪಾನ್ಸ್ ಆಗಲಿ, ಆಡೋರ್ದು ರೆಸ್ಪಾನ್ಸ್ ಆಗಲಿ, ಎಲ್ಲ ಪಾಸಿಟಿವ್ ವೈಬ್ಸ್ ಇದೆ. ಹಾಗೆ ಈ ಸಲ ನಾವು ಸ್ವಲ್ಪ ಕೆಲವು ಫೆಸಿಲಿಟೀಸ್ಗಳನ್ನು ಸ್ವಲ್ಪ ಒಳ್ಳೆಯೂ ಕೊಟ್ಟಿದ್ದೇವೆ. ಬಂದವರಿಗೆ ಎಲ್ಲ ಪ್ಲೇಯರ್ಸ್ನವರಿಗೆ ಒಂದು 400+ ಪ್ಲೇಯರ್ಸ್ ಬರ್ತಾರೆ. ಅವರಿಗೆಲ್ಲರಿಗೆ ನಾವು ಈ ಸಲ ಹೋಟೆಲ್ ರೂಮನ್ನು ಮಾಡಿದ್ದೇವೆ. ಸೊ ಅದು ನಮ್ಮ ಸರ್ ಒಂದು 125 ರೂಮ್ ನಾವು ಬುಕ್ ಮಾಡಿ 3 ದಿವಸಕ್ಕೆ ಎಲ್ಲ ಅವರಿಗೆ ನಿಲ್ಲಕ್ಕೆ ವ್ಯವಸ್ಥೆ ಕೂಡ ಒಳ್ಳೆ ಮಾಡಿದ್ದೇವೆ. ಊಟದ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಯಾರಿಗೂ ಏನು ತೊಂದರೆ ಆಗದಾಗೆ ನಾವು ಅಂದರೆ ಇದೊಂದು ಫೆಸ್ಟಿವ್ ಥರ ನಾವು ಮಾಡಿಕೊಂಡು ಮುಂದುವರಿಸುವ ಅಂತೇಳಿ ನಮ್ಮ ಒಂದು ಟೀಮ್ ಇದೊಂದು ಆಸೆ ಇತ್ತು. ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ಅಲ್ವಾ. ಎಷ್ಟು ಖುಷಿ ಇದೆ ಸರ್, ಯಾಕಂದ್ರೆ ಹೋದ ವರ್ಷ ಮಾಡಿದಾಗ ಫಸ್ಟ್ ಸೀಸನ್ ಅಂದ್ರೆ ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ತುಂಬಾ ಇವೆಂಟ್ ಮಾಡಿ, ತುಂಬಾ ಇವೆಂಟ್ಗಳಿಗೆ ಸಹಾಯ ಮಾಡಿದವರು, ಬ್ಯಾಕ್ ಬೋನ್ ಆಗಿ ಒಂದು ಅವರಿಗೆ ಸಪೋರ್ಟ್ ಆಗಿ ನಿಂತಹ ವ್ಯಕ್ತಿ ತಾವುಗಳು. ತಮ್ಮ ಒಂದು ಸಂಸ್ಥೆ ಬಹಳಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ, ಸೊ ತಾವುಗಳೇ ಫೀಲ್ಡಿಗೆ ಇಳಿದು ಮಾಡಿರುವಂತ ಕಾರ್ಯಕ್ರಮ ಬಹುಶಃ ಲಾಸ್ಟ್ ಇಯರ್ ಫಸ್ಟ್ ಅಂತ ಅನ್ಕೊಳ್ತೀನಿ ನಾನು, ಅಲ್ವಾ? ಅಲ್ಲ, ನಾನು ಆಕ್ಚುಲಿ ನಾನು ತುಂಬಾ ಒಂದು 2-3 ಸಂಘಟನೆಗಳಲ್ಲಿ ಇದ್ದೇನೆ. ಸೊ ನಾನೊಂದು ಕರ್ನಾಟಕ ಜ್ಯುವೆಲ್ಲರ್ಸ್ ಫೆಡರೇಷನ್ ಅಲ್ಲಿ ಕೂಡ ಜಾಯಿಂಟ್ ಸೆಕ್ರೆಟರಿ, ಪ್ಲಸ್ ನಮ್ಮ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಅದ್ರ ಎಲ್ಲದ್ರದ್ದು ಒಂದು ನಾನು ಆ ಇನ್ವಾಲ್ವ್ಮೆಂಟ್ ಇದ್ದು ವಿಷಯಗಳನ್ನು ನಾನು ಇಲ್ಲಿ ಅಡಾಪ್ಟ್ ಮಾಡಿಕೊಂಡು ನಾವು ಇದನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಈಗ ಒಂದು 7-8 ವರ್ಷದಿಂದ ನಾನಂದ್ರೆ ಸೈಲೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ. ಈಗ ಈ ಸಲ ನಾವು ನಮ್ಮ ಸಮಾಜಕ್ಕೆ ಏನಾದರೂ ಕೊಡುವ, ನಮ್ಮ ಒಂದು ಟೀಮ್ ಒಂದು ಬಿಲ್ಡಪ್ ಮಾಡುವ, ಹಾಗೆ ನಮ್ಮ ಸಮಾಜಕ್ಕೂ ಒಂದು ಒಳ್ಳೆ ಹೆಸರು ಬರ್ತದೆ, ಆ ಸಮಾಜ ಕೂಡ ಮುಂದೆ ಹೋಗ್ತದೆ, ಸಮಾಜಕ್ಕೆ ಕೂಡ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗ್ತದೆ. ಈ ನಿಟ್ಟಿನಲ್ಲಿ ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೇವೆ. ಎಸ್ ಸರ್, ಎಸ್ ಸರ್, ಬರ್ತೇನೆ. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಬಹಳಷ್ಟು ಹಿಂದಿನಿಂದಲೂ ಕೂಡ ನೋಡ್ತಾ ಇದ್ದೀನಿ. ಯಾಕಂದ್ರೆ SL ಶೇಟ್ ಅಂತ ಬಂದಾಗ ಈ ಒಂದು ಸಂಸ್ಥೆ ಬೆಳೆದು ಬಂದಂಥ ರೀತಿ, ಆ ರೀತಿ ಒಂದು ಪ್ರಾಮಾಣಿಕತೆ ಅಂತ ಬಂದಾಗ, ಜೊತೆಗೆ ನಂಬಿಕೆಯ ಮೇಲೆ ನಿಂತಿರುವಂಥ ಸಂಸ್ಥೆ, ಜೊತೆಗೆ ಅದರಿಂದ ಎಲ್ಲರೂ ಕೂಡ ತದನಂತರ ಮುಂದಿನ ಪೀಳಿಗೆಯು ಕೂಡ ಅದೇ ರೀತಿಯ ಒಂದು ನಂಬಿಕೆಯನ್ನ, ಟ್ರಸ್ಟ್ ವರ್ತಿಯನ್ನು ಉಳಿಸಿಕೊಂಡವರು. ಸೊ ಹಾಗಿದ್ದಾಗ ಸಮಾಜ ಬೆಳೀತಾ ಇದೆ, ಸಮಾಜ ಕೂಡ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ. ಎಸ್ ಸರ್. ಗುರುರಾಜ್ ಸರ್ ಏನ್ ಹೇಳ್ತೀರಾ ಸರ್? ಫಸ್ಟ್ ಎಕ್ಷನ್ ಕಳೆದ ಬಾರಿ, ಎಸ್ ಒಂದು ಹೊಸ ಸೀಸನ್, ಫಸ್ಟ್ ಸೀಸನ್. ಸೊ ಸೆಕೆಂಡ್ ಸೀಸನ್ ಈಗ ಒಂದು ಧೈರ್ಯದಿಂದ ಅಂಡ್ ಏನ್ ಗೊತ್ತಿದೆ ಎಲ್ಲವೂ ಕೂಡ. ಎಸ್ ಸರ್, ಏನ್ ಹೇಳ್ತೀರಿ ಫಸ್ಟ್ ಎಕ್ಷನ್? ತುಂಬಾ ಖುಷಿ ಆಗ್ತದೆ ಸರ್, ಯಾಕಂದ್ರೆ ಫಸ್ಟ್ ಸೀಸನ್ ಅಲ್ಲಿ ಪ್ರಶಾಂತ್ ನಮಗೆ ಜವಾಬ್ದಾರಿ ಕೊಟ್ಟಿದ್ರು ಸೆಕ್ರೆಟರಿ. ಎಸ್ ಸರ್. ಪುನಃ ಅದೇ ಜವಾಬ್ದಾರಿಯನ್ನು ಪುನಃ ಕೊಟ್ಟಿದ್ದಾರೆ. ಸೊ ಅವ್ರಿಗೊಂದು ಪೂರ್ಣ ವಿಶ್ವಾಸ ಇದೆ, ಪರ್ಸನ್ ಕ್ಯಾನ್ ಈ ಒಂದು ಕೆಲಸ ಇವ್ರಿಗೆ ಕೊಟ್ಟರೆ ಆಗ್ತದೆ, ಮಾಡ್ತಾರೆ ಅಂತ ಹೇಳಿ. ಸೊ ಅದೇ ಒಂದು ವಿಶ್ವಾಸ, ಅದೇ ಒಂದು ಫೇತ್ ಅಲ್ಲಿ ಹ್ಯಾಂಡ್ ಮಾಡ್ತೀವಿ. ಸೊ ಈ ಸತಿ ಕಳೆದ ಬಾರಿ 22 ಟೀಮ್ಸ್ ಇದ್ದು, ಸೊ ಈ ಬಾರಿ 28 ಟೀಮ್ ಭಾಗವಹಿಸ್ತಿದೆ. ಸೊ ದರ್ ಇಸ್ ಅಡಿಷನಲ್ ಆಫ್ ದ ಟೀಮ್ಸ್. ಇಟ್ಸ್ ಅ ಗುಡ್ ಸೈನ್. ಯಾಕಂದ್ರೆ ಸೀಸನ್ 1 ಸಕ್ಸಸ್ ಆಗಿದೆ ಅಂತ ಹೇಳಿ ಅದೊಂದು ದೊಡ್ಡ ಗೊತ್ತಾಗುತ್ತೆ. ಅಂಡ್ ಯಾರೆಲ್ಲ ಹೊಸ ಟೀಮ್ಸ್ ಗಳು ಆಡ್ ಆಗ್ತಿದೆ ಅವ್ರ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ಅವರು ಹೇಳುವಂತದ್ದು, ಸರ್ ವಿನ್ ಆರ್ ಡಿಫೀಟ್ ಇಸ್ ಸೆಕೆಂಡ್ರಿ, ವಿ ವಾಂಟ್ ಟು ಪ್ಲೇ ಯೂನಿಟಿ ಕಪ್. ಈ ತರ ನಾವು ಎಲ್ಲಿ ನೋಡ್ಲಿಲ್ಲ, ನಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು. ಈ ಒಂದು ಫೀಲ್ಡ್ ಅಲ್ಲಿ ನಾನು ಆಡಿದ್ದೇನೆ ಅಂತ ಹೇಳಿ ನನಗೆ ಹೆಸರು ಬೇಕು. ನೀವು ಒಂದು ಮೆಡಲ್ ಕೊಡ್ತಿದ್ದೀರಿ, ನಾವು ಎಲ್ಲ ಪ್ಲೇಯರ್ಸ್ ಗಳಿಗೆ ಒಂದು ಮೆಡಲ್ ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಯಾರೆಲ್ಲ ಪ್ಲೇಯರ್ಸ್ ಬರ್ತಾರೆ, ಎಲ್ಲ ಪ್ಲೇಯರ್ಸ್ ಗಳಿಗೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ ಮೆಮರಿ, ಐ ಹ್ಯಾವ್ ಪ್ಲೇಡ್ ಫಾರ್ ದ ಯೂನಿಟಿ ಕಪ್ ಅಂತ ಹೇಳಿ. ಸೊ ಆ ಹುಮ್ಮಸ್ ಇದೆ ನಮಗೆ ಅಂತೇಳಿ. ಹೊಸ ಹೊಸ ಟೀಮ್ಸ್ ಗಳ ಅದೊಂದು ಇದೆ. ಸೊ ಪ್ರೈಸಸ್ ಎಲ್ಲ ಕೊಡ್ತೇವೆ. ಅಂಡ್ ಮೋರ್ ಓವರ್ ಈ ಸತಿ ಸರ್ ಹೇಳಿದಾಗೆ ಸ್ಟೇ ಕೊಡ್ತಿದ್ದೀವಿ. ಸೊ ಆಲ್ ಆರ್ ಹ್ಯಾಪಿ ಟು ಜಾಯಿನ್. ಇಟ್ಸ್ ಆಲ್ ಆರ್ ವೇಟಿಂಗ್. ನಾವೊಂದು ಏನಾದ್ರೂ ಒಂದು ಫಾರ್ಮಾಲಿಟೀಸ್ ಆದ ಕೂಡಲೇ ಫಸ್ಟ್ ಬರುವಂತ ಕ್ವಶನ್, ಸರ್ ನಾವು ಯಾವಾಗ ರಿಜಿಸ್ಟ್ರೇಷನ್ ಫೀಸ್ ಅನ್ನು ಪೇ ಮಾಡಬೇಕು, ಫೀಸ್ ಪೇ ಆದ ಕೂಡಲೇ ಸರ್ ಯಾವಾಗ ಟಾಸ್ ಆಗ್ತೀರಿ ಅಂತ ಹೇಳಿ, ಸರ್ ಪ್ಯಾಟರ್ನ್ ಹೇಗಿದೆ. ಸೊ ದೇ ಆರ್ ಲೈಕ್ ಯಾರು ಕೂಡ ನ್ಯೂಟ್ರಲ್ ಆಗಿಲ್ಲ. ಪ್ರತಿಯೊಂದು ನಾವೇನಾದ್ರೂ ಹೊಸ ಒಂದು ನಮ್ಮ ಗ್ರೂಪ್ ಅಲ್ಲಿ ಆಡ್ ಮಾಡಿದ ಕೂಡಲೇ ಇಂತಿಂತ ಎಲ್ಲ ರೆಡಿ ಆಗಿದೆ, ಸದ್ಯದಲ್ಲಿ ಇದು ಬರ್ತದೆ ಅಂತ ಹೇಳಿದ ಕೂಡಲೇ ದ ಕ್ವಶನ್ ಕಮ್ಸ್ ಆನ್. ಸೊ ದಿಸ್ ಇಸ್ ಲೈಕ್, ಓ ಎಸ್, ದೇ ಆರ್ ಅವೇರ್, ಏನೋ ಅವರಿಗೆ ಕುತೂಹಲ ಇದೆ ನಮ್ಮ ಬಗ್ಗೆ, ಏನೋ ಆಗ್ತಿದೆ ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ನಾವು ಮಾಡ್ತಿದ್ದೇವೆ. ಸೊ ಫಸ್ಟ್ ಡೇ ನಾವು
ಟೋಟಲಿ 28 ಲೀಗ್ಸ್ ಟೀಮ್ಸ್ ಆಗ್ತಾ ಇದೆ. ಸೊ ಫಸ್ಟ್ ಡೇ 14 ಮ್ಯಾಚಸ್ ಆಗ್ತದೆ, ಸೆಕೆಂಡ್ ಡೇ 14 ಟೀಮ್ಸ್ ಆಗ್ತದೆ. ಸೊ ಅದರಲ್ಲಿ 4 ಟೀಮ್ಸ್ ಕ್ವಾಲಿಫೈ ಆಗ್ತದೆ. ಸೊ 8 ತಾರೀಕಿಗೆ ನಾವು ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್ ಮತ್ತು ಫೈನಲ್ ಮ್ಯಾಚ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಸೊ ಈ ರೀತಿಯಾಗಿ ನಾವು ಮಾಡಿದ್ದೇವೆ. ಸೊ ಕ್ರೈಟೀರಿಯಾ ಅಂತ ಹೇಳಿದ್ರೆ ಯಾವ್ಯಾವ ಟೀಮ್ಗಳು ಯಾವಾಗ ದಿವಸ ಬರ್ತಾ ಇದ್ದಾರೆ, ಸೊ ಆ ರೀತಿ ಕ್ರೈಟೀರಿಯಾ ಪ್ರಕಾರ ನಾವು ಅದನ್ನು ಅರೇಂಜ್ ಮಾಡಿದ್ದೇವೆ. ನಮ್ಮ ಅಫಿಷಿಯಲ್ಸ್ ಎಲ್ಲ ನಿಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾವ ರೀತಿ ಪ್ಯಾಟರ್ನ್ ಮಾಡಬೇಕು ಅಂತೇಳಿ. ಸೊ ಆನ್ ದ ಬೇಸ್ ಆಫ್ ದಟ್ ವಿ ಆರ್ ಗೋಯಿಂಗ್ ಆನ್. ಸೊ ಆಲ್ ಆರ್ ವೇಟೆಡ್. ಸೊ ನಮಗೂ ಅಷ್ಟೇ ಜವಾಬ್ದಾರಿ ಇದೆ, ಅವ್ರ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ಬೇಕು ಅಂತೇಳಿ. ಕರೆಕ್ಟ್. ಸೊ ಸರಿನ ಸಪೋರ್ಟ್ ಮತ್ತು ನಮ್ಮೆಲ್ಲರ ಒಂದು ಟೀಮ್ ವರ್ಕ್ ದಟ್ ಇಸ್ ವರ್ಕಿಂಗ್ ಆನ್ ಅಲ್ವಾ, ನಿಜವಾಗ್ಲೂ ಕೂಡ. ಎಸ್, ಜೊತೆಗೆ ನಮ್ಮ ಜೊತೆ ಅರ್ಜುನ್ ಶೇಟ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅರ್ಜುನ್ ಸರ್, ಎಸ್ ಸರ್, ಈ ಬಾರಿಯ ಒಂದು ಸೀಸನ್ 2 ಯುನಿಟಿ ಕಪ್, ಎಸ್ ಏನ್ ಹೇಳ್ತೀರಿ? ಈ ಸಲ ನಮ್ಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ಲಾಸ್ಟ್ ಸೀಸನ್ ಗಿಂತ. ಲಾಸ್ಟ್ ಸೀಸನ್ ಹೊಸ ಸೀಸನ್ ನಮ್ಗೆ ಅಷ್ಟು ಇದಿರ್ಲಿಲ್ಲ. ಈ ಸಲ ಒಂದು ಒಳ್ಳೆಯ 2.0 ಈ ಸಲ. ಸೊ ಇವನ್ ಪ್ಲೇಯರ್ಸ್ ತುಂಬಾ ಎಕ್ಸೈಟೆಡ್ ಇದ್ದಾರೆ. ಸೊ ನಮ್ಗೆ ನಮ್ ಲಾಸ್ಟ್ ಸೀಸನ್ ಆದ್ಮೇಲೆ ಕೂಡಲೇ ಒಂದು ಆಫ್ಟರ್ 6 ಮಂತ್ಸ್ ನಮ್ಗೆ ಕೇಳ್ತಾ ಇದ್ರು, ನೆಕ್ಸ್ಟ್ ಸೀಸನ್ ಯಾವಾಗ ಮಾಡ್ತೀರಾ, ವೆನ್ ಇಸ್ ದ ಡೇಟ್, ನಾವು ರೆಡಿ ಆಗ್ಬೇಕು ಅಂತ. ಸೊ ಅದೆಲ್ಲ ಕೇಳುವಾಗ ನಮಗೂ ತುಂಬಾ ಖುಷಿ ಆಗುತ್ತೆ, ನಮಗೂ ವರ್ಕ್ ಮಾಡ್ಲಿಕ್ಕೆ ಒಂದು ಹುಮ್ಮಸ್ ಬರ್ತಾ ಇದೆ. ಸೊ ವಿ ಆರ್ ವರ್ಕಿಂಗ್ ಫಾರ್ವರ್ಡ್ ಅಂಡ್ ವಿ ವಾಂಟ್ ಟು ಮೇಕ್ ದಿಸ್ ಟೂರ್ನಮೆಂಟ್ ಅ ಗ್ರ್ಯಾಂಡ್ ಸಕ್ಸಸ್. ಸೊ ಎಲ್ಲರ ದೇವರದ ಆಶೀರ್ವಾದ, ಗುರುಹಿಯರ ಆಶೀರ್ವಾದ ಒಳ್ಳೆ ರೀತಿಯಲ್ಲಿ ನಡೀತದೆ. ಮತ್ತೆ ಪ್ರಶಾಂತ್ ಅಣ್ಣ ನಮ್ಗೆ ಯಾವಾಗಲೂ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡ್ತಾರೆ ಏನಾದರೂ. ಸೊ ವಿ ಆರ್ ಗೋಯಿಂಗ್ ಟು ಡೂ ಅ ಗುಡ್ ಜಾಬ್ ದಿಸ್ ಇಯರ್ ಅಲ್ವಾ? ಎಸ್ ಸರ್. ಜೊತೆಗೆ ಯುನಿಟಿ ಕಪ್ 2026 ಅಂತ ಬಂದಾಗ ಕಳೆದ ಬಾರಿ 22 ಟೀಮ್ಗಳು, ಈಗ 28 ಟೀಮ್ಗಳು ಅಂತ ಬಂದಾಗ ಇದು ಸಕ್ಸಸ್ ಅನ್ನುವಂಥದ್ದು. ಸೊ ಹಾಗಿದ್ದಾಗ 28 ಟೀಮ್ಗಳು ಬರುತ್ತೆ ಅಂತ ಬಂದಾಗ ಎಲ್ಲೆಲ್ಲಿಂದ ಬರ್ತಾರೆ ಸರ್? ಇವರೆಲ್ಲಗಳ ವಿಚಾರಗಳು ಬರುತ್ತೆ ಸರ್. ಬರ್ತೇನೆ. ಬಿಫೋರ್ ದಟ್ ಎಸ್, ಕರೆಗಳಿದೆ, ನಾನು ಕರೆಗಳನ್ನು ಕೂಡ ತೆಗೆದುಕೊಳ್ತೀನಿ. ಯಾಕಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಎಸ್ ಮಾತಾಡೋಣ. ಏನಾದ್ರು ಡೌಟ್ ಇದ್ರೆ ಎಸ್ ಕೇಳ್ಬೋದು, ತಮಗೆ ಈ ಒಂದು ಟೂರ್ನಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಇವೆಲ್ಲದರ ಜೊತೆಗೆ ಎಸ್ ಈ ಒಂದು ಒಳ್ಳೆಯ ಇನಿಷಿಯೇಟಿವ್ ಬಗ್ಗೆ ತಮ್ಮ ಅನಿಸಿಕೆ, ತಮ್ಮ ಅಭಿಪ್ರಾಯಗಳು. ಎಸ್, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ನಾನು ದರ್ಶನ್ ಶೇಟ್ ಅಂತ ಹೇಳಿ ಮಂಗಳೂರು ವಾರಿಯರ್ಸ್ ತಂಡದ ಆಟಗಾರ. ಓಕೆ, ನಮಸ್ತೆ ಸರ್. ನಮಸ್ತೆ ಮಾತಾಡಿ ಸರ್. ಪ್ರಶಾಂತ್ ಅಣ್ಣ ಆಗಿರ್ಬೋದು ಮತ್ತು ನಮ್ಮ ಗುರುವಣ್ಣ ಆಗಿರ್ಬೋದು, ಅರ್ಜುನ್ ಶೇಟ್ ಆಗಿರ್ಬೋದು, ಅತ್ಯುತ್ತಮವಾಗಿ ಒಂದು ಟೂರ್ನಮೆಂಟ್ ಆರ್ಗನೈಸರ್ ಮಾಡ್ತಾ ಇದ್ದಾರೆ. ಹೋದ ಬಾರಿ ನಮ್ಮ ತಂಡ ರನ್ನರ್ ಅಪ್ ಆಗಿದೆ. ತಂಡ ಬೆಂಗಳೂರು ಮತ್ತು ಮಂಗಳೂರು ತಂಡದ ವಿರುದ್ಧ ಸೆಣಸಾಯಿತು, ಅದರಲ್ಲಿ ರನ್ನರ್ಸ್ ಆದೆವು. ಅತ್ಯುತ್ತಮವಾಗಿ ಈ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ನಾನು ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಗೋವಾ, ಆಲ್ಮೋಸ್ಟ್ ಬಾಗಲಕೋಟೆ, ಬಿಜಾಪುರ ತನಕ ಆಡಿದ್ದೇನೆ. ಅದು ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಟೂರ್ನಮೆಂಟ್ ಅವ್ರು ಯಾರು ಸಹ ಮಾಡ್ಲಿಲ್ಲ. ಇದು ನಮ್ಮ ಒಂದು ದೈವಜ್ಞ ಸಮಾಜದ ವರ್ಲ್ಡ್ ಕಪ್ ಅಂತಾನೆ ಅವರ ಬಾಯಿಂದ ಬರ್ತದೆ ಎಲ್ಲಾ ಊರಿನ ಆಟಗಾರರಿಂದ. ಈಗ ಒಂದು ಈ ನಿಮ್ಮ ಕರೆ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ದಾವಣಗೆರೆ ಆಟಗಾರ ಫೋನ್ ಮಾಡಿದ್ದ, ಈ ಮಂಗಳೂರಿನಾಗೆ ಅಷ್ಟು ಅಚ್ಚುಕಟ್ಟಾಗಿ ಯಾವ ಊರಿನವರು ಇನ್ನೂ ತನಕ ಮಾಡಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ನಾಜೂಕು ಊಟದ ವ್ಯವಸ್ಥೆಯಿಂದ ಇರ್ಬೋದು, ಮೂಲ ಸೌಕರ್ಯ, ಒಂದು ಆಟಗಾರರಿಗೆ ಮೂಲ ಸೌಕರ್ಯ ಮುಖ್ಯ. ಆ ಮೂಲ ಸೌಕರ್ಯ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ರೀತಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಮಂಗಳೂರಿನ ಅತ್ಯಂತ ಒಂದು ಗ್ರೌಂಡ್ ಅಂದ್ರೆ ನಮ್ಮ ಮಂಗಳೂರಿನ ಕಾಚಿನ ಹೇಳ್ಬೋದು, ಕ್ರಿಕೆಟ್ ಕಾಚಿ ಅಂದ್ರೆ ನಮ್ಮದು ಕೋಲ್ಕತ್ತಾ ಗ್ರೌಂಡ್ ಹೇಳ್ತೇವೆ. ಈ ಮಂಗಳೂರಿನ ಒಂದು ದಕ್ಷಿಣ ಕನ್ನಡ ಒಂದು ಕ್ರಿಕೆಟ್ ಗ್ರೌಂಡ್ ನಮ್ಮ ಉರೋ ಗ್ರೌಂಡ್, ಹೃದಯ ಭಾಗದಲ್ಲಿ ಗ್ರೌಂಡಿನಲ್ಲಿ ಒಂದು ಅತ್ಯುತ್ತಮ ಟೂರ್ನಮೆಂಟ್ ತುಂಬಾ ಒಂದು ಕಷ್ಟದ ವಿಷಯ. ಆದ್ರೂ ಸಹ ಒಂದು ಅಷ್ಟೊಂದು ಕಷ್ಟಪಟ್ಟು ಮಾಡಿದ ತುಂಬಾ ಪೂರ್ವಕ ಧನ್ಯವಾದಗಳು ನಮ್ಮ ತಂಡದಿಂದ ಇರಬಹುದು, ಇನ್ನಿತರ ನಮ್ಮ ಬರುವಂತ ತಂಡಗಳಿಂದ ಸಹ. ಹಾಗೆ ಈಗ ನಾಡ್ದು ನಡೆಯುವಂತ 6 ಮತ್ತು 7, 8 ಆ ಸಮಯದಲ್ಲಿ ನಮ್ಮ ಊರುವ ಮಾರಿಗುಡಿಯ ಜಾತ್ರೆ ಇದೆ ಸರ್. ಅದು ಇನ್ನೂ ಸಹ ಒಂದು ಈ ಟೂರ್ನಿಗೆ ಇನ್ನೂ ಕಳೆ ಬರ್ಬೋದು, ತುಂಬಾ ಅಂದ್ರೆ ತುಂಬಾ ಕಳೆ ಬರ್ತದೆ. ಇದು ಮಾತ್ರ ಇನ್ನೊಮ್ಮೆ ಅವರಿಗೆ ಪೂರ್ವಕ ಧನ್ಯವಾದಗಳು. ಇನ್ನೂ ಸಹ ಇಂತಹ ಟೂರ್ನಿಗಳು ಇನ್ನೂ ಸಹ ಬರ್ಲಿ, 3 ಸೀಸನ್ ತನಕ ಆಗ್ಲಿ ಅಂತ ನನ್ನ ಒಂದು ಅಷ್ಟೇ ಆಸೆ. ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಧನ್ಯವಾದಗಳು. ಎಸ್, ಪರ್ಫೆಕ್ಟ್ ಕೋಆರ್ಡಿನೇಷನ್ ಇರುತ್ತೆ ಅಂಡ್ ಪರ್ಫೆಕ್ಟ್ ಆಗಿರುತ್ತೆ. ಎಸ್, ಪ್ರಶಾಂತ್ ಸರ್ ಇದ್ದಲ್ಲಿ ಆ ಒಂದು ಪರ್ಫೆಕ್ಷನ್ ಸಿಗುತ್ತೆ ನೋಡೋಟ ಒಂದು ವಿಚಾರಗಳಲ್ಲಿ. ಜೊತೆಗೆ ಎಸ್ ಸರ್, ಈ ಬಾರಿ ಕಳೆದ ಬಾರಿ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಸರ್? ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನು ಕೇಳಬೇಕು. ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ನಾವು ಲಾಸ್ಟ್ ಇಯರ್ ಮಾಡುವಾಗ ನಮಗೆ ಸ್ವಲ್ಪ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಆದರೂ ಉರ್ವ ಮಾರಿ ಅಮ್ಮ ಆಗಲಿ, ಅಲ್ಲಿರುವ ಕೊರಗಜ್ಜೆ ಆಗಲಿ, ಮತ್ತು ಅಲ್ಲಿರುವ ವಾತಾವರಣದಲ್ಲಿ ನಮಗೆ ಅದು ಆ ಫ್ಲೋ ಹೇಗೆ ಹೋಯ್ತು ಅಂತೇಳಿ ಗೊತ್ತಿಲ್ಲ 3 ದಿವಸ. ಸೊ ಅದು ನಮ್ಮ ಸ್ವಾಮೀಜಿಯವ್ರದ್ದೊಂದು ಆಶೀರ್ವಾದ, ನಮ್ಮ ದೇವ್ರದ್ದೊಂದು ಆಶೀರ್ವಾದ. ಅದಿದ್ದ ಕಾರಣ ನಮಗೆ ಕೆಲಸ ಭಾರಿ ಸಾಂಗವಾಗಿ ಆಯಿತು. ನಮಗೇನು ತೊಂದರೆ ಆಗಲಿಲ್ಲ, ಯಾರಿಗಾದರೂ ಇಂಜುರಿ ಆಗಲಿ ಇದಾಗಲಿ ಏನಾಗಲಿಲ್ಲ. ಅಂದರೆ
ಈ ನಮ್ಮನೆ ಆಡುವಾಗ ಯಾವಾಗಲೂ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಆಕ್ಸಿಡೆಂಟ್ಸ್ ಆಗ್ತದೆ. ಬಟ್ ದೇವರ ದೇಹದಲ್ಲಿ ನಮಗೆ ಏನು ಆಗಲಿಲ್ಲ. ಅದೊಂದು ನಮಗೆ ಒಂದು ಒಳ್ಳೆಯದೊಂದು ಗುಡ್ ಸೈನ್, ಆ ಪಾಸಿಟಿವ್ ವೈಬ್ ಅಂತ ಹೇಳ್ತೇವೆ ನಾವು. ಸೊ ಆ ಮನಸ್ಸು ಎಲ್ಲರದ್ದು ಒಳ್ಳೆ ಇರುವ ಕಾರಣ ಅದು ನಮಗೆ ಸಾಂಗವಾಗಿ ಆಯಿತು. ಸೊ ನಮಗೆ ಇದರಿಂದ ಏನು ನಮಗೆ ಈ ಸಲ ಇನ್ನೂ ಸ್ವಲ್ಪ ಒಳ್ಳೆ ಮಾಡುವ, ಅಂದರೆ ನಾವು ಆಲ್ರೆಡಿ ನಾವು ಒಳ್ಳೆ ಮಾಡಿದ್ದೇವೆ ಲಾಸ್ಟ್ ಟೈಮ್, ಬಟ್ ಆದರೂ ಇನ್ನೂ ಏನಾದರೂ ಬೆಟರ್ ಮಾಡುವ ಅಂಥೇಳಿ ನಮ್ಮ, ಅಂದರೆ ನಮಗೇನಿರ್ತದೆ ಪ್ರತಿ ಸಲ ಏನಾದರೂ ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ಬೆಟರ್ ಮಾಡಬೇಕಂತೇಳಿ ಯಾವಾಗಲೂ ಇರ್ತದೆ. ಅದು ಯಾರೂ ಆಗಲಿ, ನಾವು ಅಂತೇಳಿ ಅಲ್ಲ, ಯಾರು ಆಗಲಿ ಅದು ಇದ್ದೇ ಇರ್ತದೆ. ನೋಡುವ ಈ ಸಲ ಹೇಗೆ ಬರ್ತದೆ, ಜನರದ್ದು ಒಪಿನಿಯನ್ ಹೇಗೆ ಬರ್ತದೆ ಅಂತೇಳಿ ನೋಡುವ. ಅದು ನಾವು ಡೆಲಿವರಿ ಮಾಡಿದ ಮೇಲೆ ಅದ್ರ ವಿಷಯ ಬರುವಂಥದ್ದು. ಈಗ ನಾವು ಮಾತಾಡಿ ಏನು ಉಪಯೋಗ ಇಲ್ಲ. ಕರೆಕ್ಟ್. ಮತ್ತು ಈ ಸಲ ನಮಗೇನಾಗಿದೆ, 9 ಡಿಸ್ಟ್ರಿಕ್ಟ್, 19 ತಾಲೂಕು, ಒಂದು ಬಾಂಬೆ ಟೀಮ್ ಕೂಡ ಬರ್ತಾ ಇದೆ. ಸೊ ನಾವು ಈ ಸಲ ಈ ಫಾರ್ಮ್ಯಾಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಟ್ ನೆಕ್ಸ್ಟ್ ಇಯರಿಗೆ ನಾವು ಸ್ವಲ್ಪ ಫಾರ್ಮ್ಯಾಟನ್ನು ಚೇಂಜ್ ಮಾಡುವ ಅಂತೇಳಿ, ಅಂದರೆ ಈಗ ನಮಗೆ ಇಷ್ಟು ಟೀಮ್ಸ್ ಉಂಟಂತೇಳಿ ಗೊತ್ತಾಯಿತು. ಈಗ ಅದರಲ್ಲಿ ನಾವು ಫಿಲ್ಟರ್ ಮಾಡಿ ಬೆಸ್ಟ್ ಟೀಮ್ಸ್ ಆಡಿಸಿ ಒಂದು ಫಾರ್ಮ್ಯಾಟ್, ಅಂದರೆ ಈಗ ಸ್ಮಾಲರ್ ಫಾರ್ಮ್ಯಾಟಲ್ಲಿ ಇದೆ. ಸೊ ನೆಕ್ಸ್ಟ್ ಇಯರಿಗೆ ನಾವು ವಿಲ್ ಗೋ ಫಾರ್ ಬಿಗರ್ ಫಾರ್ಮ್ಯಾಟ್, ಅಂದರೆ ಸ್ವಲ್ಪ ಫಾರ್ಮ್ಯಾಟ್ ಚೇಂಜ್ ಮಾಡಿ ಮಾಡುವ ಅಂತೇಳಿ ನಾವು ಒಂದು ಆಲೋಚನೆಯಲ್ಲಿ ಇದ್ದೇವೆ ನಾವು. ಸೊ ಆ ರೆಸ್ಪಾನ್ಸ್ ಹೇಗೆ ಬರ್ತದೆ ನೋಡಿಕೊಂಡು ಈಗ 28 ಟೀಮ್ಸ್ ಆಡಿಸೋದು ಇದರಲ್ಲಿ ಬೆಸ್ಟನ್ನು ನಾವು ಸಿಲೆಕ್ಟ್ ಮಾಡಿ ತೆಗೆದು ಬೆಸ್ಟ್ ಟೀಮ್ಸನ್ನು ನಾವು ಮಾಡುವ ಅಂತೇಳಿ ನಾವು ಈ ಸಲ ಆಲೋಚನೆ ಮಾಡಿದ್ದೇವೆ. ಈಗ 9 ಡಿಸ್ಟ್ರಿಕ್ಟ್ ಇಂದ ಹೌದು 28 ಟೀಮ್ಸ್ ಇದೆ. ಹೌದು. 19 ತಾಲೂಕು. ಈಗ ಹೌದು, ಈಗ ಉಡುಪಿ ಅಂತ ಹೇಳುವಾಗ ಕುಂದಾಪುರ ಬರ್ತದೆ, ಇದೆಲ್ಲ ತಾಲೂಕುಗಳು ಬರ್ತದೆ ಹಾಗೆ. ಸೊ ಹಾಗೆ 28 ಟೀಮ್ಗಳು. 28 ಟೀಮ್. ಸರ್ ತಮ್ಗೆ ಏನು ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಹೇಗೆ? ನಾವು ಕ್ರಿಕೆಟ್ ನಾವು ಮುಂಚೆಯಿಂದ ವರ್ಲ್ಡ್ ಕಪ್ ನಾವು ನೋಡ್ತಾ ಇದ್ದೇವೆ. 1882 ಇಂದ ವರ್ಲ್ಡ್ ಕಪ್ ಸ್ಟಾರ್ಟ್ ಆದ ವರ್ಷದಿಂದ ನೋಡ್ತಿದ್ದೆವು. ಆವಾಗ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಟಿವಿ ಇರಲಿಲ್ಲ. ನಮ್ಮ ಮನೇಲಿ ಆವಾಗ ಸಿಂಗಾಪುರಿಂದ ನಮ್ಮ ಆಂಟಿ ಒಂದು ಟಿವಿ ತಂದಿದ್ರು, ಅಂದ್ರೆ ಆವಾಗ ಇಂಪೋರ್ಟ್ ಮಾಡ್ಲಿಕ್ಕೆ ಬಿಡ್ತಿದ್ರು. ಆವಾಗ ನಮ್ಮ ಮನೆಗೆ ಒಂದು ಜಾತ್ರೆ ಇತ್ತು, ಅಂದ್ರೆ ವರ್ಲ್ಡ್ ಕಪ್. ಈಗ ನಮ್ಮ ಕಪಿಲ್ ದೇವಿದು ವರ್ಲ್ಡ್ ಕಪ್ ಇದೆ 1983 ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದು, ಆವಾಗ ದೂರದರ್ಶನದೊಂದು ಅವರದ್ದು ನೇರ ಪ್ರಸಾರ. ಸೊ ಅದಕ್ಕೆ ನೋಡ್ಲಿಕ್ಕೆ ಕಮ್ಮಿಯಲ್ಲಿ ಒಂದು 30-40 ಜನ ಬರ್ತಿದ್ರು. ಪರಿಸರ ಹೌದು. ಅದು ಆವಾಗ ನಮ್ಮಲ್ಲಿ 27 ಇಂಚಸ್ ಟಿವಿ, 27 ಇಂಚಸ್ ಟಿವಿ ದೊಡ್ಡದಾವಾಗ ಅದು ನೋಡ್ಲಿಕ್ಕೆ ಬರ್ತಿದ್ರು. ಸೊ ಅದರಿಂದ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಡೆವಲಪ್ ಆಯಿತು. ಮತ್ತು ಈಗ ಕ್ರಿಕೆಟ್ ಅಂದರೆ ಈಗ ಎಲ್ಲರ ಏನು ಹೇಳ್ತೇವೆ ಮನಸ್ಸಲ್ಲಿ ಇರುವಂಥದ್ದು ಫಸ್ಟ್ ಸ್ಪೋರ್ಟ್ ಇಸ್ ಕ್ರಿಕೆಟ್. ಸೊ ಕ್ರಿಕೆಟಿಂದ ಈಗ ಎಷ್ಟೋ ಕಾರ್ಯಕ್ರಮಗಳು ಸಾಂಗವಾಗಿ ಆಗ್ತಾ ಉಂಟು. ಮತ್ತು ಇಟ್ ಇಸ್ ಅನ್ ಅಕ್ಸೆಪ್ಟೆಡ್ ಸ್ಪೋರ್ಟ್ ಈಗ. ಅಂದರೆ ಈಗ ನೀವು ಹಾಗೆ ಅಂತೇಳಿ ಟೆನ್ನಿಸ್ ಹೇಳ್ತೀರಿ, ಶಟ್ಲ್ ಅಂತ ಹೇಳ್ತೀರಿ, ಅದಕ್ಕೆ ಒಂದು ಲಿಮಿಟೆಡ್ ವ್ಯೂವರ್ಸ್ ಇದ್ದಾರೆ. ಬಟ್ ಕ್ರಿಕೆಟ್ ಅಂತ ಹೇಳುವಾಗ ಆ ವ್ಯೂವರ್ಶಿಪ್ಪು ಜಾಸ್ತಿ ಇದೆ, ಎಂಕರೇಜ್ಮೆಂಟು ಜಾಸ್ತಿ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಸ್ಪೋರ್ಟಿಗೆ ನಾವು ಹೋಗಿದ್ದೇವೆ ಅಲ್ವಾ. ಜೊತೆಗೆ ಒಂದು ಟೀಮ್ ಅಲ್ಲಿ ಒಂದು 10-11 ಜನ ಆಡ್ಬೇಕು ಅಂತ ಅಲ್ಲಿ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ, ಎಲ್ಲರೂ ಕೂಡ ಒಟ್ಟಾಗ್ತಾರೆ ಅಲ್ವಾ. ಸೊ ದಟ್ಸ್ ಆಲ್ಸೋ ಅಂಡ್ ಒಳ್ಳೆಯ ವಿಚಾರ. ಯಾಕಂದ್ರೆ ಹಿಂದೆ ಅವರು ವರ್ಲ್ಡ್ ಕಪ್ ಅಲ್ಲಿ ಆ ಒಂದು ಎಲ್ಲರೂ ಕೂಡ ಆ ಸಂದರ್ಭ ಊರವರೆಲ್ಲ ಬಂದು ಟಿವಿ ನೋಡ್ತಾ ಇದ್ರು, ಅಲ್ಲೂ ಕೂಡ ಒಂದು ಯೂನಿಟಿ ಇತ್ತು. ಹೌದಪ್ಪ, ನೋಡ್ತಾ ಇದ್ರು, ಅಲ್ಲೂ ಯೂನಿಟಿ ಇತ್ತು, ಇಲ್ಲೂ ಕೂಡ ಯೂನಿಟಿ ಇದೆ, ಎಲ್ಲರೂ ಕೂಡ ಒಟ್ಟಾಗಬೇಕು ಅನ್ನುವಂಥದ್ದು. ಒಳ್ಳೆಯ ಒಂದು ನೆನಪನ್ನ ಹೇಳಿದ್ರು. ಯಾಕಂದ್ರೆ ಆ ಸಂದರ್ಭ ಟಿವಿ ಇರಲಿಲ್ಲ ಬಹಳಷ್ಟು ಕಡೆಗಳಲ್ಲಿ. ಸೊ ಹಾಗೆ 1983 ಆ ವರ್ಲ್ಡ್ ಕಪ್. ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ? ನಾ ಮುಂಬೈಯಿಂದ ರಾಮಚಂದ್ರ ರೈಕರ್ ಅಂತ ಮಾತಾಡೋದು. ನಮಸ್ತೆ ಸರ್, ಮುಂಬೈಯಿಂದ ಮಾತಾಡಿ ಸರ್. ಏನ್ ಖುಷಿ ಅಂದ್ರೆ ಈಗ ಲೈವ್ ನೋಡಿದ ನಂತರ ಲೈವ್ ನಲ್ಲಿ ಬಹಳ ಖುಷಿ ಆಗ್ತದೆ. ಯಾರಿಗೆ ಪ್ರಶಾಂತ್ ಮಾಮ, ಅವ್ರ ಗುರುರಾಜ್ ಮಾಮ್, ಅರ್ಜುನ್ ಮಾಮ್ ಈಗ ನಡೆಸ್ತಾ ಇದೆ ಈ ಟೂರ್ನಮೆಂಟ್. ಇಷ್ಟು ಖುಷಿ ಆಗ್ತದೆ ಅಂದ್ರೆ ಒಂಥರ ಹೆಮ್ಮೆ ವಿಷಯ ಆಗಿದೆ. ನಿಜ. ನಮ್ಮ ಮುಂಬೈ ಟೀಮಿಗೂ ಎಂಟ್ರಿ ಕೊಟ್ಟಿದ್ದಾರೆ. ತಾವು ಬರ್ತೀರಾ ಸರ್ ಆಡ್ಲಿಕ್ಕೆ? ಹೇಗೆ ತಾವು ಕೂಡ ಬರ್ತೀರಾ ಆಡ್ಲಿಕ್ಕೆ? ಹೇಗೆ? ನಾವು ಕ್ಯಾಪ್ಟನ್ ಇದ್ದೇನೆ, ನಾನು ಕ್ಯಾಪ್ಟನ್. ಓ, ತಾವು ಕ್ಯಾಪ್ಟನ್ ಇದ್ದೀರಿ ಅಂದ್ರೆ ಫಸ್ಟ್ ಟೈಮ್ ತಾವು ಬರೋದು ಈ ಬಾರಿ ಮ್ಯಾಚ್ ಗೆ? ಫಸ್ಟ್ ಟೈಮ್ ಬರ್ತಾ ಇರೋದು. ಹೇಗೆ ಗೆಲ್ತೀರಾ ಹೇಗೆ? ನಾವು ಅಲ್ಲ, ಗೆಲ್ತೀರಾ ಹೇಗೆ? ಗೆಲ್ಲೋಕೆ ಅಂತಾನೆ ಜೋಶ್ನಲ್ಲಿ ಇದ್ದೇವೆ. ಶಬಾಷ್. ಮುಂದಿನ ದೇವರ ಇಚ್ಛೆ. ಓಕೆ, ಪ್ರಾಕ್ಟೀಸ್ ಎಲ್ಲ ಮಾಡಿದ್ರಾ? ರೋಜ್ ಪ್ರಾಕ್ಟೀಸ್ ಇದೆ ಸರ್. ಈಗ ನೋಡಿ, ಅಂದ್ರೆ ಹಾರ್ ಬಾಲ್ ಇತ್ತು, ಇದು ಲೋ ಬಾಲ್ ಆದಿದ್ದು ಅಷ್ಟೇ, ಒಂದೇ ಸ್ವಲ್ಪ ಟೆನ್ಷನ್, ಬಾಕಿ ಯಾವ್ದು ಟೆನ್ಷನ್ ಇಲ್ಲ. ಓಕೆ, ಫುಲ್ ಎಕ್ಸೈಟೆಡ್ ಆಗಿದ್ದೀರಿ ಹಾಗಾದ್ರೆ? ಹೌದೌದು. ಓಕೆ, ಏನ್ ಹೇಳ್ತೀರಾ ಸರ್? ಇಲ್ಲಿದ್ದಾರೆ ಪ್ರಶಾಂತ್ ಸರ್, ಜೊತೆಗೆ ಟೀಮ್ ಇದೆ, ಏನ್ ಹೇಳ್ತೀರಿ? ಪ್ರಶ್ನೆ ಕೇಳಿ. ಆ 3 ಜನ ಮಾಮಾರವರಿಗೂ
ಧನ್ಯವಾದ ಹೇಳ್ತೇನೆ. ನಮ್ಮ ಮುಂಬೈ ಟೀಮ್ ಇನ್ವಾಲ್ವ್ ಮಾಡಿದ್ಕೋಸ್ಕರ ಕಳಕಳಿನ ವಿನಂತಿ ಕೊಡ್ತೇನೆ. ಇಷ್ಟೇ ಹೇಳೋದು ಇಚ್ಛಿಸ್ತೇನೆ. ಓಕೆ ಓಕೆ ಥ್ಯಾಂಕ್ ಯು. ಎಸ್ ಸರ್ ಓಕೆ ಸರ್, ಥ್ಯಾಂಕ್ ಯು, ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಎಸ್ ಸರ್, ಎಸ್ ಗೆದ್ದು ಬನ್ನಿ. ಓಕೆ ನೋಡೋಣ. ಓಕೆ, ಇದು ಮುಂಬೈ ಟೀಮ್, ಯಾಕಂದ್ರೆ ಈ ಬಾರಿ ಜಾಯಿನ್ ಆಗಿದೆ ಹೊಸದಾಗಿ ಮುಂಬೈ ಟೀಮ್. ಸೊ ಹಾಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು? ಅರುಣ್ ಶೇಟ್ರು. ನಮಸ್ತೆ ಸರ್, ಅರುಣ್ ಸರ್, ನಮಸ್ಕಾರ. ತಾವು ಕ್ರಿಕೆಟ್ ಆಡ್ತೀರಾ? ಕುಳಿತಿರ್ತಕ್ಕಂಥ 3 ಜನ ನಂಗೆ ಆತ್ಮೀಯರೇ, ಎಲ್ಲರಿಗೂ ಅಭಿನಂದನೆಗಳು. ಮತ್ತೆ ಈ ಒಂದು ಟೂರ್ನಮೆಂಟ್ ನಮ್ಮ ದೈವಜ್ಞ ಯೂನಿಟಿ ಕಪ್ ಅನ್ನು ಆಯೋಜನೆ ಮಾಡಿದಿರಿ, ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಬಂದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಒಂದು ಮಾದರಿಯಾಗಿ ಆ ಟೂರ್ನಮೆಂಟ್ ಕಳೆದ ಸತಿ ನಡೆದಿತ್ತು. ಇವತ್ತಂತೂ ಈ ಸತಿ ಅಂತೂ ಅದಕ್ಕಂತಲೂ ಮೀರಿದಂತ ನಿರೀಕ್ಷೆಗಳು ಎಲ್ಲರೂ ಇಟ್ಕೊಂಡಿದ್ದಾರೆ. ಅದನ್ನು ಖಂಡಿತವಾಗಿ ಕಾರ್ಯಗತಗೊಳಿಸ್ತಾರೆ ಅನ್ನುವಂತ ಭರವಸೆ ನನಗಿದೆ. ಹಾಗೆ ಪ್ರಶಾಂತ್ ಅಣ್ಣನಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಅಂತ ಬಯಸ್ತೀನಿ. ಏನು ಅಂತ ಹೇಳಿದ್ರೆ, ನಮಗೆ ನಿರೀಕ್ಷೆಗಳಂತೂ ಬಹಳಷ್ಟಿದೆ. ಇದು ಯಾವ ರೀತಿಯಲ್ಲಿ ಇಷ್ಟೊಂದು ತಂಡಗಳನ್ನು ಇಲ್ಲಿ ಆಡಿಸಬೇಕು, ಮತ್ತೆ ಅವರು ಮಹಾದಾನಿಗಳು ಕೂಡ. ಅವರ ಒಂದು ಮುತುವರ್ಜಿಯಿಂದ ನಾನು ಕಳೆದ ಹತ್ತಿರದಿಂದ ನೋಡಿದ್ದೇನೆ. ಪ್ರತಿಯೊಂದನ್ನು ಕೂಡ ಅಷ್ಟೊಂದು ಸೂಕ್ಷ್ಮವಾಗಿ ಗಮನಿಸಿ ಅದು ಅಷ್ಟೇ ಪರ್ಫೆಕ್ಟ್ ಆಗಿ ನಡಿಬೇಕು ಅನ್ನತಕ್ಕಂತ ಒಂದು ಮುತುವರ್ಜಿ ಇದೆಯಲ್ಲ, ಅದೊಂದು ನಾಯಕತ್ವಕ್ಕೆ ಬಹಳ ಭೇಷ್ ಅಂತ ಹೇಳ್ತೀನಿ. ಹಾಗೇನೆ ಮುಂದಿನ ಈಗಂತೂ ನಾವು ಈಗ ರಸದೌತಣವನ್ನು ನಾವು ನಮ್ಮ ಕುಡ್ಲ ವಾಹಿನಿಯಲ್ಲಿ ಲೈವ್ ಇದೆ ಅಂತ ಕಾಣುತ್ತೆ ಅಲ್ವಾ ನಿತಿನ್? ಹೌದು ಸರ್. ಹಾಗೆ ಅದನ್ನು ಲೈವ್ ಆಗಿ ನೋಡುವುದು ಕೂಡ ಒಂದು ಖುಷಿ ಆಗುತ್ತೆ ನಮ್ಗೆ. ಈ IPL ಎಲ್ಲ ನಾವು ನೋಡ್ತೇವಲ್ಲ, ಅದರಲ್ಲಿ ಇರತಕ್ಕಂತ ರೋಮಾಂಚನ ಮತ್ತು ಇದರಲ್ಲಿ ಇರತಕ್ಕಂತಹದ್ದು ಎರಡು ಒಂದೇ. ನಮ್ಗೆ ಬಹಳ ಅದನ್ನ ನೋಡೋದಕ್ಕೆ ಬಾರಿ ಖುಷಿ ಆಗುತ್ತೆ. ಇಂಥ ಒಂದು ರಸದೌತಣವನ್ನು ನಮ್ಗೆ ಉಣಬಡಿಸ್ತಾ ಇದ್ದಾರೆ. ಅವರಿಗೆ ನಮ್ಮ SL ಶೆಟ್ಟಿ, M ರಘುನಾಥ್ ಶೆಟ್ಟಿ ಟ್ರಸ್ಟ್ ಇವರಿಗೆ ಖಂಡಿತವಾಗಿ ನಾನು ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಹೇಳಲೇಬೇಕಾಗಿದೆ. ಹಾಗೇನೆ ನಮ್ಮಲ್ಲಿ ಕೊಡ್ತಿರ್ತಕ್ಕಂಥ ಅರ್ಜುನ್ ಶೆಟ್ಟಿ ಇರ್ಬೋದು, ನಮ್ಮ ಗುರುರಾಜ್ ಸರ್ ಇರ್ಬೋದು, ಎಲ್ಲರಿಗೂ ನಾನು ಅಭಿನಂದನೆ. ಖಂಡಿತವಾಗಿ 3 ದಿನ ಅಂತೂ ಎಲ್ಲರೂ ಮಿಸ್ ಮಾಡಬಾರ್ದು, ಅಲ್ಲಿ ಇರ್ಲೇಬೇಕು. ಅದನ್ನು ನೋಡಿಕೊಂಡ್ರೆ ಕಣ್ಣಾರೆ ನೋಡಿದ್ರೆ ಮಾತ್ರ ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ನಾನು ಆಗ್ಲೇ ಹೇಳಿದ್ದೆ, ಮುಂದೆ ಇದನ್ನು ಯಾವ ರೀತಿ ಒಂದು IPL ಮಾದರಿಯಲ್ಲಿ ನಾವು ಒಂದೊಂದು ಟೀಮ್ ಅನ್ನು ತೆಗೆದುಕೊಂಡು ಆ ರೀತಿಯಲ್ಲಿ ಮುಂದೆ ವಿಜೃಂಭಿಸಬಹುದು. ಆ ರೀತಿಯಲ್ಲಿ ಏನೋ ಥಾಟ್ಸ್ ಇದೆ ಅಥವಾ ಹೀಗೆ ಮಾಡಬಹುದು. ಈ ಸತಿ ಖಂಡಿತವಾಗಿ ಯಶಸ್ವಿ ಆಗುತ್ತೆ. ಮತ್ತೆ ಅಷ್ಟೊಂದು ಹೈಪ್ ಒಂದು ಕ್ರಿಯೇಟ್ ಆಗಿದೆ ಈಗಾಗ್ಲೇ, ಅದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಮುಂದೆ ಕೂಡ ಆ ರೀತಿಯಾಗಿ ಒಂದು ಮಾದರಿಯಲ್ಲಿ ಹೋಗ್ಲಿ ಅಂತ ಬಯಸ್ತಾ, ಮತ್ತೆ ಈ ಮೂಲಕ ಒಂದು ನಮ್ಮ ಸಮಾಜವನ್ನು ಸಂಘಟನೆ ಮಾಡ್ತಾ ಇದಾರಲ್ಲ, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಕುಡ್ಲ ವಾಹಿನಿಗೂ ಕೂಡ ಇಂತ ಒಂದು ನೇರ ಪ್ರಸಾರವನ್ನು ಕೊಟ್ಟಿದ್ದೀರಿ. ಇದ್ರ ಬಗ್ಗೆ ಎಲ್ಲ ಇಡೀ ಮಂಗಳೂರಿನವರಿಗೂ ಇಡೀ ಜಗತ್ತಿಗೂ ಯೂಟ್ಯೂಬ್ ಬಹಳ ಇದರ ಮೂಲಕ ಹೋಗ್ತಾ ಇದೆ. ಅದಕ್ಕೂ ಕೂಡ ನಾವು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಎಸ್ ಸರ್. ಅರುಣ್ ಸರ್, ತಾವು ಆಡ್ತೀರಾ ಕ್ರಿಕೆಟ್ ಹೇಗೆ? ಹಲೋ ಅರುಣ್ ಸರ್, ತಾವು ಕ್ರಿಕೆಟ್ ಆಡ್ತೀರಾ ಹೇಗೆ ಅಂತ ಹೇಳಿ? ಅಯ್ಯೋ, ಆಡ್ಬೇಕಂದು ಬಹಳ ಆಸೆ ಇದೆ. ಸಮಸ್ಯೆ ನೋಡುವುದಕ್ಕೆ ಮಾತ್ರ ಸೀಮಿತ ಆಗಿದ್ದೀನಿ. ಹಾಗೆ ಓಕೆ. ಹಾಗಾದ್ರೆ ನೆಕ್ಸ್ಟ್ ಅಂದ್ರೆ ಮುಂದಿನ ವರ್ಷ ಆದ್ರೂ ಕೂಡ ತಾವು ಒಂದು ಜಾಯ್ನ್ ಆಗಿ ಸರ್ ಕ್ರಿಕೆಟ್ ಟೀಮ್ಗೆ. ಓಕೆ, ಖಂಡಿತ ಪಕ್ಕ ಒಂದು ಪ್ರಾಕ್ಟೀಸ್ ಮಾಡಿ, ಇವತ್ತಿಂದ ಶುರು ಮಾಡಿ. ಖಂಡಿತ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದು ಅರುಣ್ ಶೇಟ್ ಅವರ ಮಾತುಗಳು. ಎಸ್ ಸರ್, ಥ್ಯಾಂಕ್ ಯು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಎಲ್ಲಿಂದ ಸರ್? ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ದಾವಣಗೆರೆಯಿಂದ ಪ್ರದೀಪ್ ಅಂತ. ದಾವಣಗೆರೆಯಿಂದ ಪ್ರದೀಪ್ ಅವರು. ನಮಸ್ತೆ ಸರ್ ಪ್ರದೀಪ್ ಅವರೇ, ಮಾತಾಡಿ ಸರ್. ಏನ್ ಹೇಳ್ತೀರಿ ಯೂನಿಟಿ ಕಪ್ ಬಗ್ಗೆ? ಯೂನಿಟಿ ಕಪ್ ಇದು 2ನೇ ಸಲ, ಬಟ್ ಫಸ್ಟ್ ಟೈಮ್ ಬಂದಾಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಆತರ ಆಯೋಜನೆ ಎಲ್ಲಿ ಮಾಡಿದ್ದಿಲ್ಲ. ಬಹಳ ಕಡೆ ಆಡಿದೀವಿ, ಆತರ ಕ್ಲೀನೆನ್ಸ್ ಸರ್ ಪರ್ಫೆಕ್ಟ್ ಆಗಿ ಟೂರ್ನಿಮೆಂಟ್ ಅಂದ್ರೆ ಹೇಗಿರ್ಬೇಕು ಅನ್ನೋದು ಅಲ್ಲಿ ನೋಡಿದ್ಮೇಲೆ ನಮಗೆ ಗೊತ್ತಾಯ್ತು. ಅಂದ್ರೆ ರೆಗ್ಯುಲೇಟ್ ಮ್ಯಾಚ್ ಫಸ್ಟ್ ಟೈಮ್ ನಾವು ಆಡಿರೋದು ನಮ್ಮ ದೇವಜ್ಞ ಯೂನಿಟಿಯಲ್ಲಿ. ಫಸ್ಟ್ ಟೈಮ್ ನಾನು ನೋಡಿರೋದು ಅಲ್ಲೇ ಮಂಗಳೂರಲ್ಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಮಂಗಳೂರು ಹೋಗಿದ್ದು ಫಸ್ಟ್ ಟೈಮ್ ಕೂಡ ಆ ಟೂರ್ನಿಮೆಂಟ್ ಗೆ. ಬಟ್ ಮಂಗಳೂರು ಹೇಗಿದೆ ಅಂತ ನೋಡಿದ್ದಿಲ್ಲ, ನಮ್ಮ ಕಮ್ಯುನಿಟಿ ವಿಚಾರ ಅನ್ನೋದು ಗೊತ್ತಿದೆ. ಕ್ರಿಕೆಟ್ ಗೋಸ್ಕರ ಜನ ಇದೆ,
ಓಹೋ ಬಹಳ ಖುಷಿ ಆಯ್ತು. ಖುಷಿ ಹಾಗಾದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಬಂದಾಗ ಫಸ್ಟ್ ಟೈಮ್ ಮಂಗಳೂರಿಗೆ ಬಂದಾಗ ಖುಷಿ ಆಯ್ತು ಹಾಗಾದ್ರೆ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಟ್ ಹೋದ ಸಲ 2 ಟೀಮ್ ಇದ್ದು ದಾವಣಗೆರೆಯಿಂದ, ಈ ಸಲ ಮತ್ತೆ 4 ಟೀಮ್ ಹೌದಾ? ಬಟ್ ಹೋಗ್ತಿರೋದು ಕೆಲವರು ಮಂಗಳೂರು ನೋಡೋಕೋಸ್ಕರ ಹೋಗ್ತಾರೆ, ಡಿಪ್ಲಿಮೆಂಟ್ ಮಾಡೋಕೋಸ್ಕರ ಬಹಳ ಖುಷಿ ಆಗ್ತದೆ ಹೋಗಕ್ಕೆ. ಗ್ರೇಟ್ ಅಲ್ಲ ಸರ್? ತಿಂಗಳಿತ್ತು, ಬಟ್ ಆ 3 ದಿವಸಗಳಿದೆ ಹೇಗಾಗಿತ್ತು 3 ತಿಂಗಳು ಅಂತ ಗೊತ್ತಾಗ್ತದೆ. ನೈಸ್. ಜೊತೆಗೆ ಹೇಗಿತ್ತು ಲಾಸ್ಟ್ ಟೈಮ್? ಏನಾಯ್ತು ತಮ್ಮ ಮ್ಯಾಚ್? ಏನಾಯ್ತು ತಮ್ಮ ತಂಡದ ಮ್ಯಾಚ್? ಏನಾಯ್ತು ಲಾಸ್ಟ್ ಟೈಮ್? ನಮ್ದು ಕ್ವಾರ್ಟರ್ ಫೈನಲ್ ಇಂದ ಮಂಗಳೂರು ಟೀಮ್ ಮೇಲೆ ಹೊರಗಡೆ ಬಿದ್ವಿ. ಹೌದಾ? ಓಕೆ. ಹಾಗಾದ್ರೆ ಈ ಬಾರಿ ಏನ್ ಮಾಡ್ತೀರಿ ಸರ್? ಈ ಬಾರಿ ಟ್ರೈ 100% ವಿನ್ ದ ಟ್ರೋಫಿ. ಓಕೆ ಸೂಪರ್ ಸರ್. ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಎಸ್, ನಮ್ಮ ಜೊತೆ ಪ್ರಶಾಂತ್ ಸರ್ ಅಂಡ್ ಟೀಮ್ ಇದೆ, ಮಾತಾಡ್ತೀರಾ ಹೇಗೆ ಸರ್? ಎಸ್ ಸರ್ ಮಾತಾಡಿ ಸರ್. ಪ್ರಶಾಂತ್ ಮೋದಿ ಅವರು ಬಹಳ ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ಟೀಮ್ ಮಾತಾಡುವಾಗ ಅವ್ರು ಎಷ್ಟೊಂದು ನೋಡಕ್ ಇಷ್ಟ ಆಗುತ್ತೆ. ಅವ್ರು ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳೋದು, ಏನೇ ಮಾತಾಡಿದ್ರು ಕೂಡ ಅರ್ಜುನ್ ಸರ್ ಮಾತಾಡಿಲ್ಲ ಜಾಸ್ತಿ. ಸರ್ ಇದಲ್ಲ ಅವ್ರ ಹತ್ರ ಏನಿದ್ರು ಕ್ಲೋಸ್ ಆಗಿ ಮಾತಾಡ್ಬೇಕಾದ್ರೆ ಒಂದು ಹೆಸರು ಕೊಟ್ಟರು ಕೂಡ ಒಂದು ಖುಷಿ ಆಗುತ್ತೆ. ಕೆಲವೊಂದು ಕಡೆ ಒಂಥರ ರೆಸ್ಪಾನ್ಸ್ ಇರುತ್ತೆ, ಬಟ್ ಇವಾಗ ಖುಷಿ ಆಗ್ತದೆ. ಅವ್ರಿಗೊಂದು ನಮಸ್ತೆ ಹೇಳ್ತೀನಿ ಮತ್ತೆ ಸರಿಗೆ. ಮತ್ತೆ ಮೊನ್ನೆ ಶೇಟ್ ಅವರಿದ್ದಾರಲ್ಲ, ಹೊಸ ಟೂರ್ನಮೆಂಟ್ ಅಲ್ಲಿ ಬಂದಿದ್ದಾರೆ, ಬಟ್ ಅವ್ರು ಆಡ್ತಿರೋದು ಗೊತ್ತಿದ್ದಿಲ್ಲ ನಮಗೆ. ಹೋದ್ರು ಮತ್ತೆ ಮಾತಾಡ್ತಿದ್ರು, ಆಗಿದ್ರು. ಬಟ್ ಕೆಲವೊಂದ್ ಕಡೆ ಟೂರ್ನಿಮೆಂಟ್ ಅಲ್ಲಿ ನೋಡ್ತೀವಲ್ಲ, ಆಡ್ಸೋರು ಬೇರೆ ತರನೇ ಇರ್ತಾರೆ, ಬಟ್ ಇವರು ಮನೋಭಾವನೆ ಎಲ್ಲ ಬಹಳ ಖುಷಿ ಆಗ್ತದೆ. ಯಾವಾಗ ಹೋಗ್ತೀವ ಎಸ್, ನಿಜವಾಗ್ಲೂ ಕೂಡ ಸರ್, ಅದು ನಂಗೆ ಎಕ್ಸ್ಪೀರಿಯನ್ಸ್ ಇದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ದಾವಣಗೆರೆಯಿಂದ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮೇಡಮ್? ಸಂಧ್ಯಾ ಅರ್ಜುನ್ ಶೇಟ್ ಅಂತ, ಮ್ಯಾಂಗ್ಳೂರಿಂದ. ಸಂಧ್ಯಾ ಮೇಡಮ್, ಓಕೆ. ನಮಸ್ತೆ ಮೇಡಮ್. ತಾವು ಕ್ರಿಕೆಟ್ ಆಡ್ತೀರಾ ಹೇಗೆ? ಅದನ್ನೇ ಒಂದು ಕೊಡೋಣ, ಸಜೆಷನ್ ಕೊಡೋಣ. ಓಕೆ, ಹೇಳಿ ಮಾತಾಡಿ ಮೇಡಮ್, ಮಾತಾಡಿ. 3 ಜನಕ್ಕೂ ನಮಸ್ಕಾರ. ಎಂತ ಇಲ್ಲ, ಎಲ್ಲರಿಗೂ ಬೆಸ್ಟ್ ವಿಶಸ್. ದೈವಜ್ಞ ಯೂನಿಟಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಇಯರ್ ಇಂದ ಲೇಡೀಸ್ ಟೀಮ್ ಒಂದು ಬ್ಯಾಚ್ ಆಡ್ ಮಾಡೋ ತರ ಒಂದು ಪ್ಲಾನ್ ಮಾಡ್ಬೋದೇನೋ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಓಕೆ, ಒಳ್ಳೆಯ ಒಂದು ಇದು ಅಹವಾಲು. ಓಕೆ, ಮಾಡುವ ನೆಕ್ಸ್ಟ್ ಇಯರ್ಗೆ. ಆಲ್ರೆಡಿ ಬೆಂಗಳೂರಲ್ಲಿ 4 ಟೀಮ್ ಇದೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಶನ್ ಬಂದಿತ್ತು, ಲೇಡೀಸ್ ಟೀಮ್ ಇದೆ ಅಂತ ಹೇಳಿ. ಓಕೆ, ಅದೊಂದು ಅವಕಾಶ ಕೊಡ್ಬೋದಿತ್ತಲ್ಲ ಸರ್ ಹಾಗಾದ್ರೆ? ಅದೇ ಇಟ್ ವಾಸ್ ಲಾಸ್ಟ್ ನೋಟಿಸ್. ಆಲ್ಮೋಸ್ಟ್ ಇದೆಲ್ಲ ನಮ್ದೆಲ್ಲ ವರ್ಕ್ ಆಗಿತ್ತು. ಆಗ ನಮಗೆ ಬೆಂಗಳೂರಿಂದ ಇನ್ಫಾರ್ಮೇಶನ್ ಬಂತು. ಸೊ ನಾವು ಥಾಟ್ ಮಾಡಿದೆವು, ಒಂದ್ ವೇಳೆ ಇದು ಮಂಗಳೂರಿನವ್ರಿಗೆ ಗೊತ್ತಾದ್ರೆ ಅಫ್ಕೋರ್ಸ್ ಅವರು ರೆಡಿ ಆಗ್ತಾರೆ ಅಂತ ಹೇಳಿ. ಅಫ್ಕೋರ್ಸ್ ದೇ ಆರ್ ರೆಡಿ ಸರ್. ಸೊ ನೋಡ್ಬೇಕು ಸರ್, ನೆಕ್ಸ್ಟ್ ಇಯರ್ ದೇವರದಿಂದ ಏನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ. ಇವರ ಹೆಂಡತಿ ಅವರು ಈಗ ಮಾತಾಡೋ. ಹೌದಾ? ಓಕೆ. ನೀವಿದ್ದೀರಿ ಟೀಮ್ ಅಲ್ಲಿ? ಅಲ್ಲ, ಆಡ್ತಿಲ್ಲ ಕ್ರಿಕೆಟ್. ಓಕೆ, ಹಾಗೆ ನೆಕ್ಸ್ಟ್ ಇಯರ್ ಏನಾದ್ರು ಅದಕ್ಕೆ ವ್ಯವಸ್ಥೆ ಆದ್ರೆ ಮಾಡುವಂತಿದ್ದೇವೆ. ಓಕೆ ಸಂಧ್ಯಾ ಮೇಡಮ್, ಹಾಗಾದ್ರೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ರೆಡಿ. ಪಕ್ಕ. ಹಾಗಾದ್ರೆ ನೀವಿರ್ಬೇಕು ಟೀಮ್ ಅಲ್ಲಿ. ಓಕೆ, ಎಸ್ ಮೇಡಮ್, ಎಸ್. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್, ಮತ್ತೊಂದು ಕರೆ ಇದೆ, ಬಹಳಷ್ಟು ಕರೆ ಬರ್ತದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್. ಓಕೆ, ಬರ್ತೇನೆ. ಬಿಫೋರ್ ದಟ್, ನಮಸ್ತೆ ಸರ್. ತಮ್ಮ ಹೆಸರು, ಇಲ್ಲಿಂದ ಸರ್? ಯತೀನ್ ಅವರು. ನಮಸ್ತೆ ಯತೀನ್ ಸರ್, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಪಾತಿರ್ಲಿ ಸರ್. ಗೊತ್ತಲ್ಲ ನಮ್ಮಂಜಿ ಬೋಲೋಡ್ ಪೂರ ಉಪ್ಪುನಗ ಬೊಕ್ಕವಟ್ನ ಇಲ್ಲ ಟೀಮ್ ಅಂದಿತ್ತೇನೆ. ಆಯ್ತು, ಸ್ಪಾನ್ಸರ್ ವೆಂಕಟೇಶ್ ಬೋಳೂರ್ ಅನ್ನು. ಇಡೀ ಸ್ಪಾನ್ಸರ್ ಕೊರೊಂದಿತ್ತೀನಿ ಒಂಜಿ 30 ವರ್ಷದ ದುಮ್ಮದ ಕತೆ. ಅಂಚಿನ ವ್ಯಕ್ತಿ ಉರುವ ಗ್ರೌಂಡ್ ಮ್ಯಾಚ್ ಬಂದಿತ್ತೀನಿ. ಅಂಚಿನ ಜನಕ್ಲೇನೊಂಜಿ ಯಾರಿಸಾದ ಒಂಜಿ ಅಕ್ಲೆಗೆ ಒಂದು ಚಾನ್ಸ್ ಕೊಡ್ಲಿ ಅಂದ್ರೆ ನಮ್ಮ ಕುಡ್ಲದ ವೈಂದ ಕದಕ್ಕೆ ಕೇನೊಂದಲ್ಲ. ಅಂದೆ. ಓಕೆ. ಸರಿ ಸರ್. ಕೇನ್ಗ ಅವೇ ಬೊಕ್ಕ ಒಟ್ನ ಇಲ್ಲ. ಓಕೆ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊಲ್ಮೇಲು ಯತಿನಣ್ಣ. ಓಕೆ, ಎಸ್ ಸರ್. ತಮಗೆ ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಸರ್? ಲಾಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್? ಎಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಯಾಕಂದ್ರೆ ಟೀಮ್ ಕೋಆರ್ಡಿನೇಷನ್ ಮಾಡುವಂಥದ್ದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಲಾಸ್ಟ್ ಇಟ್ ವಾಸ್ ಅನ್ ಆ್ಯಪ್ ಬೇಸ್. ಹಾಗೆ ಸ್ವಲ್ಪ ಈಸಿ ಆರ್ ಟಫ್ ಜಾಬ್ ಇತ್ತು. ಬಟ್ ಈ ಸತಿ ನಾವು ಒಂದು ಬುಕ್ಲೆಟ್ ಸಿಸ್ಟಮ್ ಮಾಡಿದ್ದೇವೆ. ಸೊ ಪ್ರತಿಯೊಂದು ಟೀಮ್ನವರಿಗೆ ಒಂದು ಬುಕ್ಲೆಟ್ ಕಳಿಸಿ, ಅದರಲ್ಲಿ ಅವರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ ದೇರ್ ಆಧಾರ್ ಕಾರ್ಡ್
ಕಲಿಸಬೇಕು ಅಂತ ಹೇಳಿ. ಎರಡನೇದಾಗಿ ಸ್ವಲ್ಪ ರೂಲ್ಸ್ ಅಲ್ಲಿ ನಾವು ಆಲ್ಟರ್ ಮಾಡಿದ್ದೆವು, ಯಾಕಂದ್ರೆ ಕಳೆದ ಬಾರಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಯಾರು ಯಾವ ತಾಲೂಕಲ್ಲಿ ಹೇಗೆ ಆಡಬೇಕು ಏನು ಆಡಬೇಕು ಅಂತ ಹೇಳಿ. ಸೊ ನಾವು ಇದನ್ನ ಕ್ಲಾರಿಟಿ ಕೊಟ್ಟೆವು. ಸೊ ಬೆಂಗಳೂರು ಟೀಮ್ ಅಲ್ಲಿ ನೀವು ಆಡ್ತಿದ್ದೀರಾ, ಇವರ ಮ್ಯಾಂಗ್ಳೂರ್ ಪರ್ಸನ್, ಮಂಗಳೂರಿದು ಆಧಾರ್ ಕಾರ್ಡ್ ಇದೆ, ಬೆಂಗಳೂರು ಟೀಮ್ ಆಡ್ತಿದ್ದೀರಿ ಹೇಗೆ ಅಂತ ಹೇಳಿ ಕ್ವಶನ್ಸ್ ಮಾಡ್ತೀವಿ. ಸೊ ಪ್ರಶಾಂತ್ ಅಣ್ಣ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ವಿಲ್ ಗಿವ್ ದನ್ ಆಪ್ಷನ್. ಇಫ್ ಯು ಆರ್ ವರ್ಕಿಂಗ್ ಇನ್ ಬೆಂಗಳೂರು, ನೀವು ಮಂಗಳೂರಿನವರ, ವಿಲ್ ಗಿವ್ 2 ಆಪ್ಷನ್ಸ್. ನೀವು ಮಂಗಳೂರಿಗೆ ಆಡ್ಬೋದು, ಬೆಂಗಳೂರಿಗೆ ಆಡ್ಬೋದು. ಸೊ ಆ ರೀತಿ ಇಫ್ ಯು ಆರ್ ನಾಟ್ ಪ್ಲೇಯಿಂಗ್ ಫಾರ್ 2, ಯು ಆರ್ ಅನ್ ಐಕಾನ್ ಪ್ಲೇಯರ್ ಅಂತ ಹೇಳಿ. ಸೊ ಇಟ್ ವಾಸ್ ಅ ಕ್ಲಾರಿಟಿ. ಸೊ ಹೀಗಾಗಿ ಎಲ್ರಿಗೂ ಟೀಮ್ ಮಾಡ್ಲಿಕ್ಕೆ ಸ್ವಲ್ಪ ಸುಲಭ ಆಯ್ತು. ಇಲ್ಲಾಂದ್ರೆ ಯಾವತ್ತು ಕನ್ಫ್ಯೂಷನ್ ಇತ್ತು, ನಾವು ಯಾವ ಟೀಮ್ಗೆ ಆಡಬಹುದು, ಹೇಗೆ ಆಡ್ಬೋದು, ಮಂಗಳೂರು ಟೀಮ್ಗೆ ಮಾತ್ರ ಸೀಮಿತ ಇರಬೇಕಾ, ಬೆಂಗಳೂರು ಟೀಮ್ಗೆ ಆಡ್ಬೋದಾ ನಾನು ಹೇಗೆ ಅಂತೇಳಿ. ಸೊ ಕ್ಲಾರಿಟಿ ಕೊಟ್ಟಾಗ ಸೊ ಪ್ರತಿಯೊಬ್ಬರದ್ದು ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಬಂತು. ಸೊ ಮೋರ್ ದೆನ್ 400 ಪೀಪಲ್ಸ್ಗೆ ನೋಡೋ ಒಂದು ಭಾಗ್ಯ ಕ್ರಿಕೆಟರ್ಸ್ಗಳು. ಎರಡನೇದು ಪ್ರತಿಯೊಬ್ಬರು ನಮಗೆ ಟೀಮ್ ಕೋಆರ್ಡಿನೇಷನ್ ಇದ್ದ ಕಾರಣ ಪ್ರತಿಯೊಬ್ಬರು ನಾನು ಫೋನ್ ಮಾಡಿ ಕೇಳ್ತಾ ಇದ್ದೆ, ನಿಮ್ಮ ಬುಕ್ಲೆಟ್ ಕಳಿಸ್ಕೊಡಿ, ರೆಡಿ ಆಯ್ತಾ ಟೀಮ್ ಅಂತ ಹೇಳುವಾಗ ಅವರೊಂದು ಗುರುವಣ್ಣ ಒಂದು 2 ದಿವಸ ಟೈಮ್ ಕೊಡಿ, ಆಗ್ತಾ ಇದೆ. ಬಿಕಾಸ್ ಅವರ ಇಂಟೆನ್ಷನ್ ಏನಂದ್ರೆ ಅಷ್ಟು ಸ್ಟ್ರಾಂಗ್ ಟೀಮ್ ಮಾಡಿ ಇಳಿಸ್ಬೇಕು ಈ ಒಂದು ಸೀಸನ್. ಯಾಕಂದ್ರೆ ಫಸ್ಟ್ ಸೀಸನ್ ನೋಡಿದ್ರು ಒಂದು ಆಡುವ ಅಂತ ಹೇಳಿ ಒಂದು ಉದ್ದೇಶದಿಂದ ಬಂದಿದ್ರು. ಬಟ್ ಈ ಬಾರಿ ಗೆಲ್ಲೇಬೇಕು, ಪ್ರತಿಯೊಂದು ಟೀಮ್ 28 of 28 ಇಲ್ಲ ನಾವು ವಿನ್ ಆಗ್ಲೇಬೇಕು ಎಂಬ ಇದಕ್ಕಿಂತ ಆಯ್ತಂತ ಹೇಳಿದಿಲ್ಲ, 2 days ಬೇಕು ಗುರುವಣ್ಣ, ನಮಗೆ ಸ್ಟ್ರಾಂಗ್ ಟೀಮ್ ಮಾಡಿ ಕಳಿಸ್ಬೇಕು, ವಿ ಡೋಂಟ್ ವಾಂಟ್ ಟು ಮಿಸ್ ದಟ್ ಸೀಸನ್ ಅಂತ ಹೇಳಿ ಕಳಿಸ್ತಿದ್ರು. ಈ ರೀತಿ ಒಂದು ಬುಕ್ಲೆಟ್ ನಾವು ಮಾಡಿದ್ದೆವು. ಹೀಗೆ ಎಲ್ಲ ಇನ್ಫಾರ್ಮೇಶನ್, ಸೊ ಇದರಲ್ಲಿ ಹೀಗೆ ನೇಮ್ಸ್ ಇಂಡೆಕ್ಸ್ ಎಲ್ಲ ಇತ್ತು ಇದರಲ್ಲಿ. ಆಮೇಲೆ ಇಲ್ಲಿ ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ, ಹೆಸರು, ಆಮೇಲೆ ಅವರು ಪರ್ಮನೆಂಟ್ ಅಡ್ರೆಸ್, ಅವರು ಬೆಂಗಳೂರಲ್ಲಿ ಆಡ್ತಾ ಇದ್ದಾರಾ, ಸೊ ವರ್ಕಿಂಗ್ ಆರ್ ದ ಪರ್ಮನೆಂಟ್ ಅಡ್ರೆಸ್ ಆರ್ ದಿ ಟೆಂಪರರಿ ಅಡ್ರೆಸ್, ಇಲ್ಲಿ ಆಧಾರ್ ಕಾರ್ಡ್ ಫೋಟೋ, ಅವ್ರ ಆಧಾರ್ ಕಾರ್ಡ್ ಮತ್ತು ಪ್ರತಿಯೊಬ್ಬರದ್ದು ಟೆಲಿಫೋನ್ ನಂಬರ್, ಮೊಬೈಲ್ ನಂಬರ್ಸ್ ಕಾಂಟ್ಯಾಕ್ಟಿಗೆ, ಪರ್ಸನಲ್ ಕಾಂಟ್ಯಾಕ್ಟಿಗೆ. ಪ್ಲಸ್ ಅವರು ಐಕಾನ್ ಪ್ಲೇಯರ್ಸ್ ಆದ್ರೆ ವಿ ಆಕ್ಸ್ ದೆಮ್ ದಿ ID ಕಾರ್ಡ್ಸ್, ಯಾವ ಯಾವ ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅವ್ರ ID ಕಾರ್ಡ್ಸ್ ನಮಗೆ ಬೇಕು ಅಂತೇಳಿ. ಸೊ ಈ ರೀತಿಯಾಗಿ ಟ್ರಾನ್ಸ್ಪರೆನ್ಸಿ. ಎರಡನೇದು ನಾವು ಜರ್ಸಿ ಲಾಂಚ್ ಅನ್ನು ಮಾಡಿದ್ದೆವು ಮೊನ್ನೆ ಫೆಬ್ರವರಿ 8 ಉಡುಪಿಯಲ್ಲಿ. ಈ ಸತಿ ಕಳೆದ ಬಾರಿ ಶಿವಮೊಗ್ಗದಲ್ಲಿತ್ತು, ಈ ಬಾರಿ ಉಡುಪಿಯಲ್ಲಿ ನಮ್ಮ ಸ್ವಾಮಿಗಳದ್ದು ಶ್ರೀ ವಿಶ್ವವಲ್ಲಭ ಸ್ವಾಮಿಗಳು ಅದನ್ನ ಮಾಡಿದ್ರು ಜರ್ಸಿ ಲಾಂಚ್. ಆ ಹೊತ್ತಲ್ಲಿ ಕೂಡ ನಾವೆಲ್ಲ ಈ ಬುಕ್ಲೆಟ್ ಗಳನ್ನ ಎಲ್ಲಾ ಟೀಮ್ಸ್ ಮುಂದೆ ಇಟ್ಟಿದ್ದೆವು, ಯಾವುದೇ ಡೌಟ್ಸ್ ಇದ್ದು ನೋಡಬಹುದು ಅಂತ. ಸೊ ಇಟ್ ವಾಸ್ ಅ ಕ್ಲಾರಿಟಿ ಫಾರ್ ಎವ್ರಿವನ್, ನೋ ಸಸ್ಪೆನ್ಸ್. ಇವನು ಈ ಟೀಮ್ ಅಲ್ಲಿ ಆಡ್ತಾ ಇದ್ದಾನೆ, ಏನೋ ಸಸ್ಪೆನ್ಸ್ ಇದೆ. ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ. ಪ್ರತಿಯೊಂದು ಟೀಮ್ ನಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದೆವು, ಎಲ್ಲಾ ಬುಕ್ಲೆಟ್ಸ್ ನಾವು ತರ್ತಿದ್ದೇವೆ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನೀವು ಬುಕ್ಲೆಟ್ ಅನ್ನು ಓಪನ್ ಮಾಡಿ ನೋಡ್ಬೋದು, ಯಾರ್ಯಾರು ಟೀಮ್ಸ್ ಆಡ್ತಾ ಇದ್ದಾರೆ, ಸೊ ಎಲ್ಲ ಸರಿಯಾಗಿದೆಯಾ, ಏನೋ ಕನ್ಫ್ಯೂಷನ್ ಇಲ್ಲ, ಬೆಂಗಳೂರಲ್ಲಿ ಆಡ್ತಿದ್ದಾನೆ, ದಾವಣಗೆರೆ ಕಾರ್ಡ್ ಆಡ್ತಿದ್ದಾರೆ, ಸೊ ಯಾವುದೇ ಇದು ಕನ್ಫ್ಯೂಷನ್ ಇಲ್ಲ, ಕಂಪ್ಲೀಟ್ ವಾಸ್ ಅ ಟ್ರಾನ್ಸ್ಪರೆನ್ಸ್. ಸೊ ಎಲ್ಲ ಪ್ಲೇಯರ್ಸ್ಗೊಂದು ವಿಶ್ವಾಸ, ಇದು ಸರಿ ಇದೆ. ಕರೆಕ್ಟ್. ವಾಟ್ ಎವರ್ ದ ಸ್ಕ್ರೂಟಿನಿ ಏನಾಗಿದೆ ಟೀಮ್ಸ್, ಈಗ ಅರ್ಜುನ್ ಅವರು ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಇವತ್ತು, ಯಾವ್ಯಾವ ಟೀಮ್ಸ್ ಗಳು ಯಾರು ಆಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಡಿಸಿಪ್ಲಿನ್ ಬರ್ತದೆ. ಎಸ್, ಐ ಡೋಂಟ್ ವಾಂಟ್ ಟು ಜಂಪ್ ಲೈಕ್ ದಟ್, ನಾನೊಂದು ಟೀಮ್ಗೆ ಸೀಮಿತವಾಗಿ ಇರಬೇಕು ಅಂತ ಹೇಳಿ ಆ ಒಂದು ಮೈಂಡ್ ಸೆಟ್ ಬರ್ತದೆ. ಪ್ರತಿಯೊಂದು ಊರಲ್ಲಿ ಕೂಡ ಒಂದು ಅವರಲ್ಲಿ ಒಂದು ಯೂನಿಟಿ ಬೆಳೀತದೆ, ನಮ್ದೊಂದು ಟೀಮ್ ಆಡುವ ಅಂತ ಹೇಳಿ. ಹಾಗೆ ಸೊ ಕೆಲವು ಹೊಸ ಟೀಮ್ಸ್ ಗಳಿದೆ, ಅವರಿಗೆಲ್ಲ ಇದು ಹೊಸದು. ಅವ್ರು ಹೇಳಿದ್ರು, ಸರ್ ನಾವು ಈ ತರ ಸಿಸ್ಟಮ್ ನೋಡ್ಲೇ ಇಲ್ಲ. ನಿಜ, ಇವತ್ತು ನಾವು ಕೂಡ ನೋಡಿಲ್ಲ ಸದ್ಯ ರೀಸೆಂಟ್ ಆಗಿ ಆಗ್ತಾ ಇರುವಂತ ಮ್ಯಾಚ್ ಗಳಲ್ಲಿ. ಸರ್ ದಿಸ್ ಇಸ್ ಗಿವಿಂಗ್ ಅ ಡೇಟಾ ಬೇಸ್, ಸೊ ನಮ್ಮ ಹತ್ರ ಉಳ್ಕೊಳ್ತದೆ. ಹೌದು, ಸೊ ವಿ ಹ್ಯಾವ್ ಅ ಡೇಟಾ ಆಫ್ ಅರೌಂಡ್ 400 ಪ್ಲೇಯರ್ಸ್ ನಾವು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಡೇಟಾ, ಇದು ಕೂಡ ನಮ್ಮ ಸಮಾಜದಲ್ಲಿ ಇಷ್ಟು ಟೀಮ್ಸ್ ಗಳ ಇಷ್ಟೆಲ್ಲ ಟೂರ್ನಮೆಂಟ್ ಆದ್ರೂ ಕೂಡ ಆಪ್ ಬೇಸ್ ಅಲ್ಲಿ ಇರ್ತದೆ ಹೊರತು ಈ ಫಿಸಿಕಲ್ ಡೇಟಾ ಯಾರು ಕೂಡ ಇಲ್ಲ. ಈ ರೀತಿ ಡೇಟಾ ನಾವು ಮಾಡಿದೆವು. ಆಲ್ಮೋಸ್ಟ್ ನಮಗೆ ಒಂದು 1.5 ತಿಂಗಳು ಅದರ ಹಿಂದೆ ಬೀಳ್ಬೇಕಾಯ್ತು. ಪ್ರತಿಯೊಂದ್ ಸತಿ ಕಾಲ್ ಮಾಡಿ ಬುಕ್ಲೆಟ್ ಕಲೆಕ್ಟ್ ಮಾಡುವಂತದ್ದು, ಆಧಾರ್ ಕಾರ್ಡ್ ಸರಿ ಇರುವುದಿಲ್ಲ ಅವರು ಪುನಃ ಕೇಳುವಂತದ್ದು, ಯಾಕಂದ್ರೆ ಇಟ್ಸ್ ಆಲ್ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ಬರೋ ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ನೋ ಬುಕ್ಲೆಟ್ ಬಂದಾಗಲೇ ನಾವು ಹೀಗೆ ಪ್ರೆಸೆಂಟೇಷನ್ ಕೊಡ್ಬೇಕು, ಇಲ್ಲಾದ್ರೆ ಇವ್ರು ಎಕ್ಸೆಪ್ಟ್ ಮಾಡುದಿಲ್ಲ ಅಂತ ಹೇಳಿ. ಸೊ ಆಲ್ ಆರ್ ರೆಡಿ. ಅವ್ರು ಹೇಳಿದ್ರು ಇದು ನಮ್ಗೆ ಒಂದು ಫಸ್ಟ್ ಇಯರ್, ಸೊ ಹಾಗಾಗಿ ನಮ್ಗೆ ತುಂಬಾ ಸ್ವಲ್ಪ ಕಷ್ಟ ಆಯ್ತು, ಬಟ್ ವಿ ಆರ್ ಹ್ಯಾಪಿ ಅಂತ ಹೇಳಿ. ಸೊ ಆಮೇಲೆ ಸ್ಪೆಷಾಲಿಟಿ ಏನಂದ್ರೆ ಸರ್ ನಾವು 20 ಲೀವ್ಸ್ ಗಳನ್ನ ಇಟ್ಟಿದ್ದೇವೆ ಈ ಸತಿ, 20 ಲೀವ್ಸ್. ಸೊ ಯು ಕ್ಯಾನ್ ಫಿಲ್ 20 or 20 ವಾಟ್ ಎವರ್ ಇಟ್ ಇಸ್. ಸೊ ಲಾಸ್ಟ್ ಮಿನಿಟ್ ಯಾರಾದ್ರೂ ಕೈ ಕೊಟ್ಟರು ಬರ್ಲಿಲ್ಲ, ಸೊ 15 ಮೆಂಬರ್ಸ್ ಗೆ ನಾವು ಕಟ್ ಆಫ್ ಕೊಟ್ಟಿದ್ದೆವು. ಸೊ 15 ಜನದ ಟೀಮ್ ಬರ್ಬೋದು, ಅವರಿಗೆ ಎಲ್ಲ ರೀತಿಯ ರೂಮ್ ಫೆಸಿಲಿಟಿ, ಫುಡ್ ಫೆಸಿಲಿಟಿ ನಾವು ಕೊಡ್ತೇವೆ. ಸೊ ಮಿನಿಮಮ್ ಆಫ್ 12 ಮೆಂಬರ್ಸ್. ಸೊ 11 ಮೆಂಬರ್ಸ್ ಇಫ್ ದೇ ಆರ್ ಪ್ಲೇಯಿಂಗ್, ವಿ ನೀಡ್ a 12th man ಫಾರ್ ದ ಪೆವಿಲಿಯನ್. ಯಾರು ಆಡ್ತಾ ಇದ್ದಾರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. ಪ್ಲಸ್ ಮ್ಯಾಕ್ಸಿಮಮ್ ಅಪ್ ಟು 15 ಮೆಂಬರ್ಸ್ ಒಂದು ಟೀಮ್ ಅಲ್ಲಿ ಆಡ್ಬೋದು, ಹೇಗೂ ಬೇಕಾ ಶಫಲ್ ಮಾಡಬಹುದು. ಅದರಲ್ಲಿ ಇಬ್ಬರು ಐಕಾನ್ ಪ್ಲೇಯರ್ಸ್ ಅಂತ ಹೇಳಿ. ಸೊ ಹೂ ಇಸ್ ನಾಟ್ ಫ್ರಮ್ ದಟ್ ಸೇಮ್ ಸ್ಟೇಟ್, ಸಾರಿ ಡಿಸ್ಟ್ರಿಕ್ಟ್ ಆರ್ ದ ಸೇಮ್ ತಾಲೂಕ್, ಇಸ್ ಕಾಲ್ಡ್ ಎಸ್ ಐಕಾನ್ ಪ್ಲೇಯರ್ ಅಂತ ಹೇಳಿ. ಸೊ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟೆವು. ಸೊ ಲಾಸ್ಟ್ ಇಯರ್ ದಲ್ಲಿ ಕನ್ಫ್ಯೂಸ್ ಇತ್ತು ಐಕಾನ್ ಪ್ಲೇಯರ್ ಅಂದ್ರೆ ಹೇಗೆ ಅಂತ ಹೇಳಿ. ಸೊ ಎವ್ರಿಥಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್
ಇದರಲ್ಲಿ ಇನ್ವಾಲ್ವ್ ಆಗಬೇಕಾದ್ರೆ ಯಾವ ರೀತಿ ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಅದು ಕೂಡ ಪ್ರಿಂಟ್ಔಟ್ ಆಗಿತ್ತು. ಸೊ ಆನ್ ದ ಬೇಸ್ ಆಫ್ ದ್ಯಾಟ್ ಈ ಸತಿ ನಾವು ಕೆಲಸ ಮಾಡಿದ್ದೇವೆ. ಸೊ ಆನ್ ದ ಬೇಸ್ ಆಫ್ ದ್ಯಾಟ್ ವಿ ಹ್ಯಾವ್ ಡೇಟಾ ಆಫ್ 400 ಕ್ರಿಕೆಟ್ ಪ್ಲೇಯರ್ಸ್. ಓಕೆ, ನಿಜವಾಗ್ ಕೂಡ ಗ್ರೇಟ್. ನಾನು ಬಹುಶಃ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮ್ಯಾಚನ್ನು ನಡೆಸೋರನ್ನು ನಾನು ಬಹುಶಃ ಸದ್ಯ ಇಲ್ಲಿ ನೋಡಿಲ್ಲ. ಅಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ, ಎಲ್ಲವೂ ಕೂಡ ಅವರ ಒಂದು ಪಕ್ಕಾ ಪ್ರೊಫೆಷನಲ್ ರೀತಿಯಲ್ಲಿ ಎಲ್ಲವೂ ಕೂಡ ಇದೆ. ಬಹುಶಃ ನಾನು ಇದರಲ್ಲಿ ಪ್ರಶಾಂತ್ ಸರ್ ಅವರ ಒಂದು ಮಾರ್ಗದರ್ಶನ ಇರ್ಬೋದು, ನೋ ಡೌಟ್. ಯಾಕೆಂದರೆ ನಾನು ಅವರ ಕಳೆದ ಬಾರಿ ಇಲ್ಲೇ ನಮ್ಮ ಮಂಗಳೂರಿನಲ್ಲಿ TMFI ಅಲ್ಲಿ ಒಂದು ನಾಣ್ಯಗಳು ಜೊತೆಗೆ ಸ್ಟಾಂಪ್ಗಳ ಕಲೆಕ್ಷನ್ಗಳು ಒಂದು ನಡೆದಿತ್ತು. ಅದು ಪ್ರಶಾಂತ್ ಸರ್ ಅವರ ಮಾರ್ಗದರ್ಶನದಲ್ಲಿ ಅವರು ಕಲೆಕ್ಟ್ ಮಾಡಿರುವಂತಹ ಸ್ಟಾಂಪ್ಸ್ಗಳು, ಕಾಯಿನ್ಸ್ಗಳು, ವೆರೈಟೀಸ್ ಆಫ್ ಡಿಫ್ರೆಂಟ್ ಕಾಯಿನ್ಸ್ಗಳು, ಸ್ಟಾಂಪ್ಸ್ಗಳು ನಾವೆಲ್ಲೂ ಕೂಡ ನೋಡಿಲ್ಲ. ರಾಜವಂಶಸ್ಥರ ಕಾಲದ ಹಿಂದಿನ ಕಾಲದ ನಾವುಗಳು ಎಲ್ಲೂ ಕೂಡ ನೋಡಿಲ್ಲ, ನಮ್ಮ ಪೂರ್ವಜರು ಕೂಡ ನೋಡಿದರಲ್ಲೂ ಗೊತ್ತಿಲ್ಲ ಅಂತಹ ಕಾಯಿನ್ಸ್ಗಳು, ಅಂತಹ ಒಂದು ಕಲೆಕ್ಷನ್ಸ್ಗಳು ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಬಂದಾಗ, ಇಂತಹ ಒಂದು ಪರ್ಫೆಕ್ಷನ್ ಅಥವಾ ಇಂತಹ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ಅಥವಾ ಈ ರೀತಿ ಒಂದು ಇನಿಷಿಯೇಟಿವ್ ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಕಷ್ಟ. ಅದು ಪ್ರಶಾಂತ್ ಸರ್ ಅಲ್ಲಿದೆ. ಸೊ ಹಾಗಿದ್ದಾಗ ಅವರು ಎಲ್ಲ ಯುವಕರನ್ನ ಸಂಘಟಿತರಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಈ ಬಾರಿ ತುಂಬಾ ಹ್ಯೂಜ್ ದೊಡ್ಡ ಮಟ್ಟದಲ್ಲಿ ಅಂದ್ರೆ 28 ಟೀಮ್ಗಳು ಕೂಡ ಜೊತೆಗೆ 9 ಡಿಸ್ಟ್ರಿಕ್ಟ್ಗಳಿಂದ ಬರ್ತಾ ಇದ್ದಾರೆ ಅಂತ ಬಂದಾಗ ನಿಜಕ್ಕೂ ಈ ಒಂದು ಟೂರ್ನಮೆಂಟ್ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಯಾಕಂದ್ರೆ ಇದೊಂದು ಏನಾದ್ರೂ ಒಂದು ಮಾಡಬೇಕು, ಡಿಫ್ರೆಂಟ್ ಆಗಿ ಏನೊಂದು ಇನಿಷಿಯೇಟಿವ್ ತೆಗೆದುಕೊಳ್ಬೇಕು ಅಂತ ಬಂದಾಗ ನಿಜವೂ ಕೂಡ ಒಳ್ಳೆಯ ವಿಚಾರ. ಸೊ ಹಾಗಿದ್ದಾಗ ನನಗೆ ಆ ಒಂದು ಬುಕ್ಲೆಟ್ಗಳನ್ನು ನೋಡಿದಾಗ, ಆ ಒಂದು ಸಿಸ್ಟಮ್ಯಾಟಿಕ್ ಆಗಿರೋದು ವರ್ಕ್ಗಳನ್ನು ನೋಡಿದಾಗ ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಒಂದು ಕಾಟಾಚಾರಕ್ಕೋಸ್ಕರ ಅಲ್ಲ ಕಾರ್ಯಕ್ರಮ, ಕಾಟಾಚಾರಕ್ಕೋಸ್ಕರ ಒಂದು ಮ್ಯಾಚ್ ಅಂತ ಹೇಳಿ ಮ್ಯಾಚ್ ಅಂತ ಅಲ್ಲ, ಅದೊಂದು ಆ ರೀತಿ ಸಿಸ್ಟಮ್ ಅಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ಬಂದವರು ಈಗ ದಾವಣಗೆರೆಯಿಂದ ಕರೆ ಮಾಡಿದ್ರು, ಬೇರೆಯವ್ರು ಕರೆ ಮಾಡಿದ್ರು, ನಾವು ಬರ್ತಿದ್ದೀವಿ ಅಂತ ಹೇಳಿದಾಗ ಮಂಗಳೂರಿಗೆ ಬಂದು ಖುಷಿ ಆಯಿತು ಅಂತ ಬಂದಾಗ ಮಂಗಳೂರಿನವರು ಒಳ್ಳೆಯವರು ಅನ್ನುವಂಥ ಒಂದು ಮನಸ್ಥಿತಿ ಸೃಷ್ಟಿ ಮಾಡಿದ್ದೀರಿ. ಸೊ ಥ್ಯಾಂಕ್ಸ್ ಅದಕ್ಕೂ ಆ ಒಂದು ವಿಚಾರಕ್ಕೆ ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಮಂಗಳೂರು ಒಳ್ಳೆ ಇದೆ, ಮಂಗಳೂರು ಒಳ್ಳೆಯವರು ಅನ್ನುವಂಥ ಭಾವನೆ ಬೇಕು. ಸೊ ಅದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ಗಣೇಶ್ ಶೆಟ್ ಅಂತ ದಾವಣಗೆರೆಯಿಂದ. ನಮಸ್ತೆ ಗಣೇಶ್ ಸರ್, ಮಾತಾಡಿ ಸರ್. ಆಕ್ಚುಲಿ ನಾನು ಟೀಮಲ್ಲಿ ಇದ್ದೀನಿ. ಹೋದ ವರ್ಷನೂ ಕೂಡ ಮಂಗಳೂರಲ್ಲಿ ಟೀಮಲ್ಲಿ ಆಡಿದ್ದೀನಿ, ಈ ವರ್ಷನೂ ಬರ್ತಾ ಇದೀವಿ ಮತ್ತೆ. ಆದ್ರೆ ಅವ್ರು ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಅವ್ರು ನಡೆಸ್ತಿರೋದು ನಮ್ಮ ದೈವಜ್ಞ ಸಮಾಜದಲ್ಲೇ ಪ್ರಥಮ ಬಾರಿಗೆ ಅಂತ ಹೇಳ್ಬೋದು ಸರ್. ಈ ತರ ಯಾರು ಆಡ್ಸಿಲ್ಲ, ನಾನು ನೋಡಿಲ್ಲ ಸರ್. ಯಾಕಂದ್ರೆ ಹೋದ ವರ್ಷ ಆದ್ರೂ ಕೂಡ ಅವ್ರು ಒಳ್ಳೆ ಉತ್ತಮ ರೀತಿಯಿಂದನೇ ಆಡ್ಸಿದ್ರು. ಅವರು ಒಳ್ಳೆ ಈ ವರ್ಷನೂ ಕೂಡ ಅವ್ರು ಇನ್ನೂ ಜಾಸ್ತಿ ಇದಿದೆ ಅವ್ರು ಈ ತರ ಆಡ್ತಾರೆ. ಆದ್ರೆ ಇದೊಂದು ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜಿಸಿ ನಡೆಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಧ್ಯಕ್ಷರಿಗೆ ಹಾಗೂ ಅವರು ಎಲ್ಲರಿಗೂ. ಎಸ್ ಅಲ್ವಾ? ಎಸ್ ಸರ್. ಯಾಕಂದ್ರೆ ಸಿಸ್ಟಮೆಟಿಕ್ ಆಗಿ ಸರ್ ಯಾವುದೇ ಒಂದು ಕುಂದು ಕೊರತೆ ಇಲ್ಲ ಸರ್. ಬಂದಂತ ಆಟಗಾರರಿಗಾಗಿರ್ಬೋದು, ಪ್ರತಿಯೊಂದು ಒಂದು ಊಟದ ವ್ಯವಸ್ಥೆಯಿಂದ ರೂಮಿಂದ ವ್ಯವಸ್ಥೆಯಿಂದ ಪ್ರತಿಯೊಂದು ಕೂಡ ಅವರು ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅದು ತುಂಬಾ ಖುಷಿ ವಿಚಾರ. ಯಾಕಂದ್ರೆ ನಾನು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿ ಹೇಳ್ತಿದ್ದೀನಿ. ಯಾಕಂದ್ರೆ ಹೋದ ವರ್ಷ ಬಂದಿದ್ದೀನಿ ನಾನು. ತುಂಬಾ ಖುಷಿ ಆಯ್ತು ಸರ್. ಓಕೆ ಓಕೆ, ಈ ಬಾರಿ ವಿನ್ ಆಗ್ತೀರಿ ಅಂತ ಹೇಳ್ತೀರಿ ಹಾಗಾದ್ರೆ? ಹ್ಞೂ ಸರ್, ಈ ತರ. ಓಕೆ ಓಕೆ ಸರ್, ಅದೇ ಒಳ್ಳೇದಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಬನ್ನಿ ಮಂಗಳೂರಿಗೆ, ಖುಷಿಯಾಗಿರಿ ಅಂಡ್ ಎಂಜಾಯ್ ಮಾಡಿ. ಬರ್ಬೇಕಂದ್ರೆ ಖುಷಿ ಸರ್ ನಮ್ಗೆ, ಅಲ್ವಾ? ಎಸ್ ಸರ್, ಅಂತ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ, ಅದು ಖುಷಿಯ ವಿಚಾರ. ಹೌದು ಸರ್. ಆಕ್ಚುಲಿ ನಾನು ಸಿರ್ಸೇನು, ಬಟ್ ಇರೋದು ದಾವಣಗೆರೆಯಲ್ಲಿ. ಬಟ್ ಅದು ಮಂಗಳೂರಿಗೆ ಬರೋದು ತುಂಬಾ ಖುಷಿ. ಮಂಗಳೂರಿಗೆ ಬರ್ಬೇಕಂದ್ರೆ ಸರ್ ದಾವಣಗೆರೆಯಿಂದ, ನಮ್ ದಾವಣಗೆರೆಯಿಂದಾನೆ 4 ಟೀಮ್ ಬರ್ತಾ ಇದಾವೆ. ಬಟ್ ಏನಪ್ಪಾ ಅಂದ್ರೆ ಹೋಗ್ಬೇಕು, ಮಂಗಳೂರಿಗೆ ಹೋಗಿ ಆಡ್ಬೇಕು ಅಲ್ವಾ? ಮೆಂಟಾಲಿಟಿ ಬಂದ್ಬಿಟ್ಟಿದೆ ಪ್ರತಿಯೊಬ್ಬರಿಗೂ ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮ್ಮ ಕುಡ್ಲನಾ? ನಮಸ್ತೆ ಸರ್, ಹೌದು ನಮ್ಮ ಕುಡ್ಲ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನನ್ನ ಹೆಸರು ಶಿವಪ್ರಸಾದ್ ಶೇಟ್ ಅಂತ, ಬೆಂಗಳೂರಿಂದ. ಎಸ್ ಸರ್, ಕರ್ನಾಟಕ. ನಮಸ್ತೆ ಶಿವಪ್ರಸಾದ್ ಸರ್. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ ಯುನಿಟಿ ಕಪ್ ಬಗ್ಗೆ? ಅದೇ ಕನೆಕ್ಟ್ ಮಾಡ್ತೀವಿ. ಎಸ್ ಸರ್, ಕನೆಕ್ಟ್ ಆಗ್ತಾ ಇದೆ. ಎಸ್ ಕನೆಕ್ಟ್, ನಾವು ಲೈವ್ ಅಲ್ಲಿ ಇದೀವಿ. ಪ್ರಶಾಂತ್ ಸರ್ ಇದ್ದಾರೆ. ಎಸ್, ಇಡೀ ಟೀಮ್ ಇದೆ, ಮಾತಾಡಿ ಸರ್. ಸರ್ ದಯಮಾಡಿ ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡ್ತೀರಾ ಸರ್ ಮೊದಲದಾಗಿ? ನಾನು ಆಕ್ಚುಲಿ ಯೂನಿಟಿ ಕಪ್ ಸರ್ ದಯಮಾಡಿ ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಸರ್. ನಾನು ಹೋದ ಬಾರಿ ಇದು ಮೊದಲನೇ ಎಡಿಷನ್ ನಡೀತು. ಮ್ಯೂಟ್ ಮಾಡ್ಬೇಕಾ? ಹೌದು ಸರ್, ದಯಮಾಡಿ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಸರ್. ಮಾಡಿದ್ರ ಸರ್? ಎಸ್ ಸರ್, ಮಾತಾಡಿ ಸರ್.
ಸರ್ ಮಾತಾಡಿ ಸರ್. ಓಕೆ, ಕಾಲ್ ಕಟ್ ಆಗಿದೆ ಬಹುಶಃ. ಯಾಕಂದ್ರೆ ದಯಮಾಡಿ ಒಂದು ರಿಕ್ವೆಸ್ಟ್, ಟಿವಿ ನೋಡಿ ಮಾತಾಡಬೇಡಿ, ಕರೆ ಮಾಡಿದಾಗ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗೋದಾದ್ರೆ ಲೈನಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ದ್ಯಾಟ್ಸ್ ವೈ ದಯಮಾಡಿ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್ ಸರ್ ಬರ್ತೇನೆ. ಬಿಫೋರ್ ದಟ್ ಎಸ್ ಸರ್, ಅರ್ಜುನ್ ಸರ್, ತಮ್ಮದೇ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಸರ್ ಕಳೆದ ಬಾರಿ? ಕಳೆದ ಬಾರಿ ಒಂದು ಹೊಸ ಒಂದು ಎಕ್ಸ್ಪೀರಿಯನ್ಸ್ ನಮಗೂ. ಅಂದ್ರೆ ನಾವು ಅದರ್ ಇವೆಂಟ್ಸ್ ಎಲ್ಲ ಮಾಡಿದೀವಿ. ಇಷ್ಟು ದೊಡ್ಡ ಇವೆಂಟ್ ಮಾಡೋದಂದ್ರೆ ನಮ್ಗೊಂದು ಜವಾಬ್ದಾರಿ. ಆಮೇಲೆ ಅದರಲ್ಲಿ ತೊಡ್ಕೊಂಡು ನಮ್ಮ ಸಮಾಜಕ್ಕೆ ಏನೋ ಒಂದು ಒಳ್ಳೆಯ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಕೊಡ್ಬೇಕಂತ ಒಂದು ಆಸೆ ಇತ್ತು. ಸೊ ನಾನು ಲಾಸ್ಟ್ ಇಯರ್ ಎಲ್ಲ ಮೀಡಿಯಾ ಹ್ಯಾಂಡಲ್ ಮಾಡ್ತಿದ್ದೆ, ಸೋಷಿಯಲ್ ಮೀಡಿಯಾ. ಈ ವರ್ಷನೂ ಸೋಷಿಯಲ್ ಮೀಡಿಯಾ ಮಾಡ್ತಾ ಇದ್ದೀನಿ ಹ್ಯಾಂಡಲ್. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಯಂಗ್ಸ್ಟರ್ಸ್ ಇಂದ. ಬಿಕಾಸ್ ಈಗ ಜೆನ್ಜಿ ಜನರೇಷನ್, ಸೊ ದೇ ಆರ್ ವೆರಿ ಎಕ್ಸೈಟೆಡ್. ಕೆಲವು ನಮಗೆ ಅವರಿಂದ ಎಲ್ಲ ಸ್ವಲ್ಪ ಸಜೆಷನ್ ಬರುತ್ತೆ, ಒಂದು ಈ ತರ ಮಾಡೋಣ, ನೀವು ಈ ತರ ಮಾಡಿ ಅಂತ. ಸೊ ಕೆಲವೆಲ್ಲ ಸಜೆಷನ್ಸ್ ನಮಗೂ ವಿ ಟೇಕ್ ಇಟ್ ಫಾರ್ವರ್ಡ್ ಆ್ಯಂಡ್ ವಿ ಗೆಟ್ ಟು ದಿಸ್ ಥಿಂಗ್ ರಿಯಾಲಿಟಿ. ಸೊ ಮತ್ತೆ ಈ ಸಲ ನಾವು ಏನು ಮಾಡಿದೀವಿ, ಗುರು ಹೇಳಿದಂಗೆ ಎಲ್ಲ ಡೇಟಾ ಕಲೆಕ್ಟ್ ಮಾಡಿದೀವಿ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಪ್ಲೇ ಆಲ್ ದ ಪಿಕ್ಚರ್ಸ್ ಆಫ್ ದ ಪ್ಲೇಯರ್ಸ್ ವೈಲ್ ದ ಟೈಮ್ ಆಫ್ ದ ಮ್ಯಾಚ್. ಸೊ ಮ್ಯಾಚ್ ಆಗುವಾಗ ಅವರದ್ದು. ಸೊ ನಾವು ನಮ್ಮ ಕೂಡಲ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಸೊ ಅದು ಮಾಡ್ತಾ ಇದೀವಿ. ಸೊ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ದೆಮ್ ಆಲ್ಸೋ. ಸೊ ಅವರವ್ರು ಆಟ ಆಡುವಾಗ ಅವರ ರಿಲೇಟಿವ್ಸ್ ನೋಡ್ಬೋದು ನಮ್ ಈ ಪ್ಲೇಯರ್ ಆಟ ಆಡ್ತಾ ಇದ್ದಾರೆ ಅಂತ. ಸೊ ಸಣ್ಣ ಐಕಾನ್ ಇದು ಬರುತ್ತೆ. ಸೊ ಅದು ಮಾಡ್ತಾ ಇದೀವಿ. ಮತ್ತೆ ಸೋಷಿಯಲ್ ಮೀಡಿಯಾಲಿ ತುಂಬಾ ಅಂದ್ರೆ ದೈವಜ್ಞ ಯೂನಿಟಿ ಕಪ್ has become a very big name now. It's a big brand ಆಗಿದೆ ಈಗ. So very happy for it. ಅಲ್ವಾ? Excited this time. Excited, yes, very excited, very excited. Okay. ಎಸ್, ಇದು ಅರ್ಜುನ್ ಸರ್ ಅವರ ಮಾತುಗಳು. ಮಾಧ್ಯಮ ಮತ್ತು ಪ್ರಸಾರ ಜೊತೆಗೆ ಮಾತಾಡಬೇಕು, ಬಹಳಷ್ಟು ಕರೆಗಳು ಕೂಡ ಬರ್ತಾ ಇದೆ. ನಾನು ಬಹಳಷ್ಟು ಕರೆಗಳಿದೆ, ಸಾರಿ. ಅಂಡ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಶಿವಪ್ರಸಾದ್ ಶೇಟ್. ಎಸ್ ಸರ್, ನಮಸ್ತೆ ಶಿವಪ್ರಸಾದ್ ಸರ್, ಮಾತಾಡಿ ಸರ್. ನಮಸ್ತೆ, ನಿತಿನ್ ಸಲೇನ್ ಅವರೇ? ಹೌದು ಸರ್, ನಮಸ್ತೆ ಸರ್. ನಮಸ್ತೆ. ನಾನು ಆಕ್ಚುಲಿ ಹೋದ ಬಾರಿ ಈ ಒಂದು ಕಾರ್ಯಕ್ರಮ ನಡೆದಾಗ, ಯೂನಿಟಿ ಕಪ್ ನಡೆದಾಗ, ಪ್ರಶಾಂತ್ ಶೇಟ್ ಅವರು ನಮ್ಮ ಸಮಾಜದವರಾಗಿರೋರು, ಮತ್ತೆ ನಾವೆಲ್ಲ ಎಕ್ಸ್ ಕ್ರಿಕೆಟರ್ಸ್ ಕರ್ನಾಟಕನ ಪ್ರತಿನಿಧಿಸಿ, ಮೆಮರಸ್ ಕ್ಯಾಂಪ್ ಅಲ್ಲಿ ಡೆನಿಸ್ ಲೀ ಫೌಂಡೇಶನ್ ಪ್ರತಿನಿಧಿಸಿ. ಆದ್ರೆ ನಮ್ಮ ಸಮಾಜದಲ್ಲಿ ನಮ್ಗೆ ಯಾರು ಗುರುತಿಸಿ ನಮ್ಮನ್ನ ಒಂದು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಒಂದು ಒಳ್ಳೆ ವೇದಿಕೆ ಕೊಟ್ಟಿರ್ಲಿಲ್ಲ. ಬಟ್ ಇಲ್ಲಿ ನಮ್ಮ ಪ್ರಶಾಂತ್ ಶೇಟ್ ಅವರು ನಮ್ಮ ಸಮಾಜದಲ್ಲಿ ಇಂಥ ಪ್ಲೇಯರ್ಸ್ ಎಲ್ಲ ಇದಾರೆ ಅಂತ ಕರೆಸಿ ನಮ್ಮನ್ನ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಒಳ್ಳೆ ಒಂದು ಸನ್ಮಾನ ಎಲ್ಲ ಮಾಡಿ ನಾವು ತುಂಬಾ ಕೃತಜ್ಞತೆ ಆಗಿದ್ದೀವಿ. ಯಾಕಂದ್ರೆ ಈ ತರ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇರಬೇಕು. ಮತ್ತೆ ನಮ್ಮ ಸಮಾಜದವರು ಒಂದು ಯೂನಿಟಿ ಅಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳಿ ಬರೀ ಸಮಾಜ ಒಂದೇ ಅಲ್ಲ, ಎಲ್ಲರನ್ನೂ ಕರ್ಸಿದ್ರು. ಬೇರೆ ಬೇರೆ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಅವರು ಕ್ರಿಕೆಟ್ ಚೇರ್ಮನ್ಸ್ ಇರ್ಬೋದು, ಅವ್ರನ್ನೆಲ್ಲ ಕರೆಸಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ನಾವು ನಮ್ಮ ದೈವಜ್ಞ ಸಮಾಜದವರು ಎಂತ ಸಹೃದಯವಂತರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಅವರು ಬರೀ ಕ್ರಿಕೆಟ್ ಒಂದೇ ಅಲ್ಲ, ಬೇರೆ ಎಲ್ಲಾ ಸ್ಪೋರ್ಟ್ಸ್ಗೂ ಸಪೋರ್ಟ್ ಮಾಡ್ತಾರೆ. ಈ ವೇದಿಕೆ ಮೂಲಕ ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ. ಒಂದು ಒಳ್ಳೆ ಟ್ರಸ್ಟ್ ಕೂಡ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಹೀಗೆ ಇದು ಒಂದು ನಮ್ಮ ಕ್ರಿಕೆಟ್ ಹೇಗೆ ನಾವೀಗ ವರ್ಲ್ಡ್ ಕಪ್ 8 ನಡೀತಾ ಇದೆ ಫೈನಲ್ಸ್, ಅದೇ ದಿವಸ ಕೂಡ ನಮ್ಮ ಸಮಾಜದ ಒಂದು ನಮ್ಮ ಕ್ರಿಕೆಟ್ ಕಾಶಿ ಅಂತಾನೆ ಹೇಳ್ಬೋದು ಈಗ ಮಂಗಳೂರು. ಆ ರೀತಿ ನಮ್ಮ ಬೆಂಗಳೂರಲ್ಲಿ ಕೂಡ ಇಷ್ಟು ಒಳ್ಳೆ ಕಾರ್ಯಕ್ರಮ ನಾವು ಇಷ್ಟುವರೆಗೂ ನೋಡಿಲ್ಲ. ಸೊ ಅದಕ್ಕಿಂತ ಮಿಗಿಲಾಗಿ ಇಷ್ಟು ಕಷ್ಟಪಟ್ಟು ಒಳ್ಳೆ ರೀತಿಯಲ್ಲಿ ಫ್ಲಡ್ ಲೈಟ್ ಎಲ್ಲ ಮಾಡಿ ನಮ್ಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ. ನಾವು ಒಳ್ಳೆ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಒಳ್ಳೆ IPL ನಡೆಸಿದಾಗ ನಡೆಸ್ತಾರೆ, ಒಂದು ಟೆನ್ನಿಸ್ ಬಾಲ್ ಟೂರ್ನಮೆಂಟ್. ಸೊ ಈ ಒಂದು ಫುಲ್ ಈ ಒಂದು ಯಾವ ಒಂದು ಇಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಸಂಘ ಸ್ಥಾಪಿಸಿ ಇಷ್ಟು ಒಳ್ಳೆ ರೀತಿ ಒಂದು ಟೂರ್ನಮೆಂಟ್ ಮಾಡ್ಬೇಕಾದ್ರೆ ನಾವೆಲ್ಲ ಈಗ ನಮ್ದೆಲ್ಲ ಇಂಡಸ್ಟ್ರಿಯಲಿಸ್ಟ್, ನಾವು 3 ದಿನ ರಜಾ ಹಾಕೊಂಡು ಬರ್ಬೇಕು ಅಂದ್ರೆ ಅಷ್ಟು ಒಳ್ಳೆ ಕಾರ್ಯಕ್ರಮ ಅವ್ರು ಕೊಡ್ತಾ ಇದ್ದಾರೆ. ಇಲ್ದ್ರೆ ನಾವು ಒಂದು ದಿನ ಕೂಡ ನಮ್ ಪುರ್ಸೊತ್ತಿರಲ್ಲ, ಮಂಗಳೂರಿಗೆ ಬಂದು 3 ದಿವಸ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವೆಲ್ಲ ನಿರ್ಧರಿಸ್ಬಿಟ್ಟಿದೀವಿ. ಪ್ರಶಾಂತ್ ಶೇಟ್ ಅವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಇಡೀ ಒಂದು ಅವರ ತಂಡ ಏನಿದೆ, ಅರ್ಜುನ್ ಶೇಟ್ ಇರ್ಬೋದು, ಗುರುರಾಜ್ ಇರ್ಬೋದು, ಮತ್ತೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ಟೂರ್ನಮೆಂಟ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಮ ಸಹಕಾರ ಇವ್ರ ಜೊತೆಗಿದೆ ಅಂತ ಹೇಳಿ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್. ಬಹಳಷ್ಟು ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.
ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಶಿವಪ್ರಸಾದ್ ಅವರು. ಟ್ಯಾಲೆಂಟ್ಗಳನ್ನು ಗುರುತಿಸುವಂತಹ ಒಳ್ಳೆಯ ಕೆಲಸಗಳು ಆಗ್ತಾ ಇದೆ. ಜೊತೆಗೆ ಒಂದು ಮಾತು ನಿಜವಾಗ್ಲೂ ಕೂಡ, ಯಾಕಂದರೆ ಅವರುಗಳು ಭಾಳಷ್ಟು ಬ್ಯುಸಿ ಇರ್ತಾರೆ, ಅವರ ಕೆಲಸಗಳು ಉದ್ಯಮಗಳು ಈ ರೀತಿಯಲ್ಲಿ 3 ದಿನ ರಜೆ ಮಾಡಿಕೊಂಡು ಎಲ್ಲ ಕೂಡ ಬ್ರೇಕ್ ಹಾಕೊಂಡು ಬರುವಂಥ ತಮಾಷೆನೇ ಅಲ್ಲ. ಅದು ಕೂಡ ಈ ಕಾಲಘಟ್ಟದಲ್ಲಿ ಒಂದು ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ರಿಲೇಟಿವ್ ಫಂಕ್ಷನ್ಗೆ ಹೋಗ್ತೀವಿ ಅಂತ ಬಂದರೆ, ನಮ್ಮ ಕ್ಲೋಸ್ ರಿಲೇಟಿವ್ ಮದುವೆಗೆ ಹೋಗ್ತೀವಿ ಅಂತ ಬಂದರೂ ಕೂಡ 1 ದಿನ ಅಬ್ಬಬ್ಬ 2 ದಿನ ಅದನ್ನು ಬಿಟ್ಟು ಬರ್ತೀವಿ. ಇದು ಒಂದು ಕ್ರಿಕೆಟ್ ಮ್ಯಾಚ್ ಆಡೋದಕ್ಕೆ ಹೋಗ್ತೀವಿ ಅಂತ ಬಂದಾಗ ಅಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದರೆ ಮಾತ್ರ, ಅಂಥ ಒಂದು ಅಟ್ಮಾಸ್ಫಿಯರ್, ಅಂಥ ಒಂದು ಸಿಸ್ಟಮ್, ಅಂಥ ಒಂದು ಬಾಂಧವ್ಯ ಪ್ರೀತಿ ಬೆಳೆದ್ರೆ ಮಾತ್ರ, ಟ್ರಸ್ಟ್ ಬೆಳೆದ್ರೆ ಮಾತ್ರ ಅಂಥ ಒಂದು ಟೈಮ್. ಈಗ ಟೈಮ್ಗಿಂತ ಅಮೂಲ್ಯ ಯಾವುದಿಲ್ಲ ಬಹುಶಃ. ಸೊ ಅದು ತಾವುಗಳು ಮಾಡಿದ್ದೀರಿ, ಅದು ಗೊತ್ತಾಗುತ್ತೆ ಸರ್. ಜನರು ಕೂಡ ಅಂದರೆ ತಾವು ಯಾವ ಒಂದು ದೃಷ್ಟಿಯಿಂದ ಈ ಒಂದು ಇನಿಷಿಯೇಟಿವ್ ತೆಗೆದುಕೊಂಡಿದ್ದೀರಿ ಆ್ಯಂಡ್ ಅದು ಫುಲ್ಫಿಲ್ ಆಗಿದೆ ಬಹುಶಃ ಅಲ್ವಾ, ಏನು ಹೇಳ್ತೀವಿ? ಯಾಕಂದರೆ ಅಷ್ಟು ಗೌರವವನ್ನು ನಂಬಿಕೆಯನ್ನು ತಮ್ಮ ಮೇಲೆ ಇಡೀ ಸಮಾಜ ಇಟ್ಟುಕೊಂಡಿದೆ, ಅಷ್ಟು ಪ್ರೀತಿ ಮಾಡ್ತಾ ಇದೆ. ಏನು ಹೇಳ್ತೀರಿ, ತಮ್ಮ ಒಂದು ಇನಿಷಿಯೇಟಿವ್ ಏನು ಯಶಸ್ಸಾಯಿತು, ಸಕ್ಸಸ್ ಆಯಿತು ಅಂತ ಖುಷಿ ಇದೆಯಾ, ಸಾರ್ಥಕತೆ ಖುಷಿ ಇದೆ ನಮಗೆ? ಒಂದು ಇದರಲ್ಲಿ ನಾನು ಒಂದು ಹೇಳಿಕೆ ಬಯಸ್ತೇನೆ ಅಂದರೆ, ಇದರಲ್ಲಿ ತುಂಬ ಜನ ಕೆಲಸ ಮಾಡೋರಿದ್ದಾರೆ. ಪ್ಲಸ್ ಈಗ ನೋಡಿ, ನಮಗೆ ಕೇಟ್ರಿಂಗ್ನವರಿಗೆ ನಾವು ನಮ್ಮದೇ ಆದ ಸಾಗರದವರೊಂದು ರವಿ ರಾಯ್ಕರ್ ಅಂತೇಳಿ ನಮ್ಮ ಸಮಾಜದವರಿಗೆ ನಾವು ಕೊಟ್ಟಿದ್ದೇವೆ. ಹಾಗೇನೆ ಫೋಟೋಗ್ರಫಿ ಅಂದರೆ ಫೋಟೋಗ್ರಾಫಿಗೆ ನಮ್ಮ ಸನತ್ ರಾಯ್ಕರ್ ಅಂತೇಳಿ ಕುಂದಾಪುರದವರು, ಅವರು ಕೂಡ ನಮ್ಮ ಸಮಾಜದವರೇ, ಅವರಿಗೆ ಕೊಟ್ಟಿದ್ದೇವೆ. ಹಾಗೆ ಅರುಣ್ ಶೇಟ್ ಅಂತೇಳಿ ನಮ್ಮ ಇನ್ವಿಟೇಷನ್ ಪ್ರಿಂಟ್ ಮಾಡುವವರು, ನಮ್ಮ ಸಮಾಜದವರಿಗೆ ಕೊಟ್ಟಿದ್ದೇವೆ. ಹಾಗೆ ನಾವು ಹೋಟೆಲ್ ರೂಮ್ಸ್, ನಮ್ಮಲ್ಲಿ ಒಂದು 3-4 ಹೋಟೆಲ್ಸ್ ನಮ್ಮ ಮಂಗಳೂರಲ್ಲಿ ಕೆಲವು ನಮ್ಮ ಸಮಾಜದವ್ರದ್ದೇ ಉಂಟು. ಆ ಹೋಟೆಲ್ಸ್ ಎಲ್ಲ ನಾವು ರೂಮ್ಸ್ ಬುಕ್ ಮಾಡಿದ್ದೇವೆ. ಹಾಗೆಯೇ ಒಬ್ಬರು ಶಿವಪ್ರಸಾದ್ ಅಂತೇಳಿ ಈಗ ಮಾತಾಡಿದ್ರು, ಟ್ರಾಫಿ ಮಾಡಲಿಕ್ಕೆ ಅವರಿಗೆ ನಾವು ವಹಿಸಿಕೊಟ್ಟಿದ್ದೇವೆ. ಹಾಗೆ ಒಬ್ಬರು ಪ್ರವೀಣ್ ರೇವಂಕರ್ ಅಂತೇಳಿ ದೈವಜ್ಞ ಗ್ಲೋಬಲ್ ಅಂತೇಳಿ ಒಂದು ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಮೇಲೆ ಉಂಟು. ಸೊ ಅವರಿಂದ ನಾವು ಪ್ರಸಾರ, ಸೊ ಎಷ್ಟು ನಮ್ಮ ಸಮಾಜದವರಿಗೆ ನಾವು ಕೊಡ್ಲಿಕ್ಕೆ ಆಗ್ತದೆ ಅಷ್ಟು ಸಮಾಜದವರಿಗೆ ನಾವು ಅಪರ್ಚುನಿಟಿ ಕೊಟ್ಟಿದ್ದೇವೆ. ಪ್ಲಸ್ ಎಂಥ ನಾವು ಬಿಸ್ನೆಸ್ ಇರಲಿ ಎಂಥದಿರಲಿ ಅವರಿಗೆ ನಾವು ಕೊಟ್ಟು ಬಿಟ್ಟಿದ್ದೇವೆ. ಅಲ್ಲೊಂದು ಸಮಾಜ ಇದು ನಮ್ಮ ಒಟ್ಟಿಗೆ ಬೆಳೀಲಿ, ಎಲ್ಲ ಸಮಾಜದವರಿಗೆ ಒಂದು ಒಳ್ಳೆಯದೊಂದು ವೈಬ್ಸ್ ಬರಲಿ ಅಂತ ಹೇಳಿ ನಮ್ಮ ಒಂದು ಈ ಆಶೆ ಅಷ್ಟೇ. ಇವೆಲ್ಲದ್ರ ಜೊತೆಗೆ ಸರ್, ಈ ಬಾರಿಯ ನಮ್ಮ ಟೂರ್ನಮೆಂಟ್ ಯಾವ ರೀತಿ ಇರಲಿಕ್ಕಿದೆ ಆ ಒಂದು ವಿಚಾರದ ಬಗ್ಗೆ? ಈ ಸಲ ನಾವು ಎಕ್ಸ್ಪೆಕ್ಟ್ ಒಳ್ಳೆ ಮಾಡ್ತಾ ಇದ್ದೇವೆ, ಬಟ್ ಯಾವಾಗಲೂ ನಾವು ಓವರ್ ಎಕ್ಸೈಟೆಡ್ ಆಗಬಾರ್ದು. ಅಂದರೆ ಇದು ಆ ಈವೆಂಟ್ ಆಗಬೇಕು, ಆದಮೇಲೆ ಅದು ಅದರದ್ದು ವೈಬ್ಸ್ ಕ್ಲಿಯರ್ ಗೊತ್ತಾಗ್ತದೆ. ಅಂದರೆ ನಾವು ಅಂದರೆ ವಿ ವಿಲ್ ನಾಟ್ ಜಂಪ್. ಈಗ ಆ ಕೆಲಸ ಆಗಲಿಕ್ಕೆ ಇನ್ನು ಉಂಟು, ಆಗ್ತಂತೇಳಿ ನಮಗೆ ಒಂದು ಭರವಸೆ ಉಂಟು, ನಮ್ಮ ಟೀಮ್ ಚೆನ್ನಾಗಿದೆ. ಸೊ ಈ ಸಲ ಲಾಸ್ಟ್ ಟೈಮ್ಗಿಂತ ಒಳ್ಳೆ ಆಗ್ಬೋದು ಅಂತೇಳಿ ನಮ್ಮೊಂದು ಅನಿಸಿಕೆ. ಮತ್ತು ಈ ಸಲ ನಾವು ಏನು ಮಾಡಿದ್ದೇವೆ, 3 ಜನ ಪ್ಲೇಯರ್ಸಿಗೆ ಸನ್ಮಾನ ಇಟ್ಕೊಂಡಿದ್ದೇವೆ. ಒಂದೊಬ್ಬರು ನಮ್ಮ ರೋಹನ್ ರೇವಣ್ಕರ್ ಅಂತೇಳಿ, ಈಸ್ ಎ ಬಡ್ಡಿಂಗ್ ಕ್ರಿಕೆಟರ್ ಈಗ. ಸೊ ಈಗ ನಮ್ಮ ಯುವ ಇದರಲ್ಲಿ ಯಾವುದರಲ್ಲಿ KPL ಕರ್ನಾಟಕ KPLನಲ್ಲಿ ಅವರೀಗ ಒಬ್ಬರು ಪ್ಲೇಯರ್ ಆಗಿದ್ದಾರೆ. ಹಾಗೆ ಒಬ್ಬರು ಪೂರ್ವಿ ಶೇಟ್ ಅಂತೇಳಿ ಒಂದು 8 ವರ್ಷದ ಹುಡುಗಿ, ಶಿ ಈಸ್ ಟೈಕನ್ ಅಂತೇಳಿ ಒಂದು ಸ್ಪೋರ್ಟ್ ಇದೆ, ಅದರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ತಗೊಂಡಿದ್ದಾರೆ. ಹಾಗೇನೆ ಒಬ್ರು ನಮ್ಮ ಸಂತೋಷ್ ಸೋಮೇಶ್ವರ್ ಆವಾಜಿ ಅಂತೇಳಿ ಧಾರವಾಡಿಂದ, ಅವರು ಹಿ ಈಸ್ ಅನ್ ವೆಯ್ಟ್ ಲಿಫ್ಟರ್ ಮತ್ತೆ ಬಾಡಿ ಬಿಲ್ಡರ್ ಮತ್ತೆ ಹಿ ಈಸ್ ಎ ಮಾಡೆಲ್. ಸೊ ಇದೆಲ್ಲ ಇವರಿಗೆಲ್ಲ ನಾವು ಸನ್ಮಾನ ಮಾಡಿದ್ದೇವೆ. ಹಾಗೆ ನಮ್ಮ 1975 ಅಲ್ಲಿ ನಮ್ಮ ತಂದೆಯವರು ಒಂದು ಕಬಡ್ಡಿ ಕ್ರಿಕೆಟ್ ಮ್ಯಾಚ್ ಅನ್ನು ಪ್ರಾರಂಭ ಮಾಡಿದ್ರು. ಆ ಮ್ಯಾಚ್ ಆಡಿದ 79 ವಿನ್ನಿಂಗ್ ಟೀಮ್ನವರಿಗೆ 4 ಜನರಿಗೆ, ಈಗ ಎಲ್ಲ ಸೀನಿಯರ್ ಸಿಟಿಸನ್ಸ್ ಅವರು, ಅವರಿಗೆ ನಾವು ಸನ್ಮಾನ ಮಾಡ್ಲಿಕ್ಕಿದ್ದೇವೆ. ಸೊ ಹಾಗೇನೆ ಎಲ್ಲ ನಾವು ಅಂದ್ರೆ ಒಂದು ಯಾವ್ಯಾವ ನಮ್ಮ ಸಮಾಜದಲ್ಲಿ ಯಾವ್ಯಾವ ಸ್ಪೋರ್ಟ್ ಆಡ್ತಿದ್ರು ಅವರಿಗೆಲ್ಲ ಕರೆಸಿ ನಾವೊಂದು ಅದಕ್ಕೆ ಒಂದು ರೆಕಗ್ನಿಷನ್ ಕೊಡುವ ಅಂತೇಳಿ ನಮ್ಮ ಒಂದು ಇನಿಷಿಯೇಟಿವ್ ಇದು. ಬರೇ ಒಂದು ಕ್ರಿಕೆಟ್ ಆಡಿದ್ರು ಹೋದ್ರು ಅಂತೇಳಿ ಒಂದು ಲೆಕ್ಕ ಅಲ್ಲ. ಮತ್ತೆ ನಾವು ಪ್ರತಿ ಸಲ ಈ ಸಲ ಒಂದು ನಾವು ಮೆಡಲ್, ಸ್ಪೆಷಲ್ ಮೆಡಲ್ ಮಾಡಿದ್ದೇವೆ. ಅಂದ್ರೆ ಒಂದು ಮೆಡಲ್ ಕಲೆಕ್ಟ್ ಮಾಡೋದಂದ್ರೆ ಈಗ ಎಲ್ಲರೂ ಬರ್ತಾರೆ, ಎಲ್ಲರೂ ವಿನ್ ಆಗುದಿಲ್ಲ, ಆದ್ರೆ ವಾಟ್ ಇಸ್ ದ ಟೇಕ್ ಅವೇ? ಟೇಕ್ ಅವೇ ಅಂದ್ರೆ ಮೆಮೊರಿ ಇರ್ತದೆ, ಬಟ್ ಅದರ ಒಟ್ಟಿಗೆ ಏನಾದ್ರು ಒಂದು ನಮಗೆ ಒಂದು ಮೆಮೊರೇಬಲ್ ಬೇಕಂತೇಳಿ ಇರ್ತದೆ, ಅದು ನಾವು ಇಟ್ಕೊಳ್ಬಹುದು. ಆ ನಮ್ಮದೊಂದು ಒಳ್ಳೆ ನಾವೊಂದು ನಮ್ಮ ಒಂದು ಮೆಡಲ್ ಮಾಡಿದ್ದೇವೆ. ಸೊ ಇದೆಲ್ಲ ನಾವೊಂದು ಎಲ್ಲರಿಗೊಂದು ಮನಸ್ಸಿಗೆ ಒಂದು ಖುಷಿ ಆಗುವ ಹಾಗೆ ಒಂದು ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ 3rd ಡೇ ನಮಗೆ ನಮ್ಮ ರವಿ ಗಾಂವ್ಕರ್ ಅಂತ ಹೇಳಿ ಧಾರವಾಡದಿಂದ ಬರ್ತಾರೆ. ಅವರು ನಮ್ಮ ಸಮಾಜದ ದೈವಜ್ಞ, ಕರ್ನಾಟಕ ದೈವಜ್ಞ ಇದರದವರು ಚೇರ್ಮನ್ ಅವರು. ಅವರು ವ್ಯಾಲಿಡೇಟರ್ ಫಂಕ್ಷನಿಗೆ ಅವರು ಬರ್ತಾ ಇದ್ದಾರೆ. ಹಾಗೆ ಇಬ್ಬರು ರಾಂಜಿ ಟೀಮ್ಸಲ್ಲಿ
ಸಿಲೆಕ್ಷನ್ ಕಮಿಟಿಯಲ್ಲಿ ಇದ್ದವರು ಶಿರಗುಪ್ಪಿ ಸೋಮೇಶ್ವರ್ ಅಂತ ಹೇಳಿ ಮತ್ತು ಆನಂದ್ ಕಟ್ಟಿ ಅಂತ ಹೇಳಿ ಅವರೆಲ್ಲ ಸಿಲೆಕ್ಷನ್ ಟೀಮಲ್ಲಿ ಇದ್ದವರು. ಅವರಿಗೆ ನಾವು ಕರೆಸಿದ್ದೇವೆ. ಅಂದರೆ ನಮ್ಮ ಸಮಾಜದಿಂದ ಒಂದು ಯಾರಾದರೂ ಒಬ್ಬರು ಒಂದು ಅಥವಾ ಎರಡು ಪ್ಲೇಯರ್ ನ್ಯಾಷನಲ್ ಲೆವೆಲಿಗೆ ಆಡಬೇಕಂತೇಳಿ ನಮ್ಮ ಒಂದು ಧ್ಯೇಯ, ಆಸೆ. ಸೊ ಅದು ಆಗ್ತದೆ ಅಂತೇಳಿ ನಮಗೆ ಭರವಸೆ ಉಂಟು. ಸೊ ಅದಕ್ಕೆ ಅಂದರೆ ಎಂಕರೇಜ್ಮೆಂಟ್ ಬೇಕಾಗ್ತದೆ ಅದಕ್ಕೆ. ಸೊ ನಾವು ಆ ಶ್ರಮೆಯನ್ನು ಪಡ್ತಾ ಇದ್ದೇವೆ. ಹಾಗೆ ನಮ್ಮೊಬ್ಬರು ಸತೀಶ್ ಆರ್ ಪಾವಸ್ಕರ್ ಅಂತೇಳಿ DY ಪಾಟೀಲ್ ಕೊಲ್ಲಾಪುರದಲ್ಲಿ ಅವರು ಒಂದು ವಿಂಗಿಗೆ ಅವರು ಈಸ್ ಎನ್ ಡೀನ್ ಅಲ್ಲಿ. ಸೊ ಅಲ್ಲಿ 20 years ಇಂದ ಅವರು ಅಲ್ಲಿ ಡೀನ್ ಆಗಿದ್ದಾರೆ. ಸೊ ಅವರಿಗೆ ನಾವು ಕರೆಸಿದ್ದೇವೆ. ಸೊ ಹೀಗೆ ನಾವು ಎಲ್ಲ ನಮ್ಮ ಸಮಾಜದವರಿಗೆ ಒಂದು ಒಳ್ಳೆ ರೆಕಾಗ್ನಿಷನ್ ನಾವು ಮಾಡಿಸಿ ಅವರಿಗೊಂದು ಗುರುತಿಸಿ ನಾವು ಎಲ್ಲರಿಗೆ ಇದು ಮಾಡ್ತಿದ್ದೇವೆ ಅಂತೇಳಿ ನಮ್ಮೊಂದು ಈ ಟೀಮ್ ಇದೊಂದು ನಮ್ಮ ಧ್ಯೇಯ. ಸೊ ಈ ಸಲ ಕಾರ್ಯಕ್ರಮ ಒಳ್ಳೇದಾಗ್ತದೆ ಅಂತೇಳಿ ನಮಗೆ ಒಂದು ಭರವಸೆ. ಇನಿಷಿಯೇಟಿವ್ ಯಾಕಂದ್ರೆ ಎಲ್ಲರೂ ಕೂಡ ಒಟ್ಟಾಗಬೇಕು ಅನ್ನೋ ಇನಿಷಿಯೇಟಿವ್. ಹೌದು, ಅಂದರೆ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ಈಗ ನೋಡಿ, ಒಂದು ಆಡ್ಲಿಕ್ಕೆ ಬರುವಾಗ ಅವ್ರದ್ದೊಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ ಇಲ್ಲ ಅವ್ರದ್ದೊಂದು ಅಪ್ರೋಚ್ ಆಗಲಿ ಎಲ್ಲ ಒಂದು ನಮಗೆ ಒಂದು ಏನಾಗ್ತದೆ ಸ್ಪಂದಿಸ್ತೇವೆ. ಸೊ ಅದರಿಂದ ನೋಡಿ, ಈಗ ಔಟ್ಲುಕ್ ಚೇಂಜ್ ಆಗ್ತದೆ ಒಬ್ಬರು ಮನುಷ್ಯರದ್ದು. ಸೊ ಈಗ ನಾವು ಎಲ್ಲರೂ ಸೇರಿದಾಗ ಮಾತ್ರ ಏನು ವಿಷಯ ಅಂತೇಳಿ ಗೊತ್ತಾಗ್ತದೆ. ಇಲ್ಲದ್ರೆ ಏನಾಗ್ತದೆ, ಅವರವರ ವರ್ಲ್ಡಲ್ಲಿ ಅವರವರು ಇರ್ತಾರೆ. ಇದರಿಂದ ಏನಾಗ್ತದೆ, ಈಗ ನಾವು ಫೆಸ್ಟಿವ್ ಥರ ಒಂದು ನಾವು ಮಾಡಿದರೆ ಅದರಿಂದ ಒಂದು ಒಳ್ಳೆ ವೈಬ್ಸ್ ಬರ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಎಸ್ ಸರ್, ನಿಜವಾಗ್ಲೂ ಕೂಡ. ಎಸ್, ಇದು ಕಾರ್ಯಕ್ರಮ ಕ್ರಿಕೆಟ್ ಟೂರ್ನಮೆಂಟ್ ದೈವಜ್ಞ ಯುನಿಟಿ ಕಪ್ 2026 ಇದೇ ಮಾರ್ಚ್ 6ರಿಂದ 3 ದಿನಗಳ ಕಾಲ ನಡೀಲಿಕ್ಕಿದೆ. ಉರುವ ಕ್ರಿಕೆಟ್ ಮೈದಾನದಲ್ಲಿ, ಉರುವ ಗ್ರೌಂಡ್ ಎಲ್ಲರೂ ಕೂಡ ಗೊತ್ತಿದೆ. ಸೊ ಉರುವ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇರುವಂತಹ ಈ ಒಂದು ಟೂರ್ನಮೆಂಟ್ ಮಾರ್ಚ್ 6ರಿಂದ, ಅಂದರೆ ಇದೇ ಶುಕ್ರವಾರ, ಇವತ್ತು ಮಂಗಳವಾರ, ಇನ್ನು ಬುಧವಾರ ಗುರುವಾರ 2 ದಿನಗಳು ಬಾಕಿ ಇದೆ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನಗಳ ಕಾಲ ನಡೀಲಿಕ್ಕಿರುವಂತಹ ಈ ಒಂದು ದೈವಜ್ಞ ಯುನಿಟಿ ಕಪ್. ಸೊ ಹಾಗಿದ್ದಾಗ ಈ ಒಂದು ಸೀಸನ್ 2 ಅಭೂತಪೂರ್ವವಾಗಿರುವಂತಹ ಒಂದು ಬಹು ನಿರೀಕ್ಷಿತವಾಗಿರುವಂತಹ ಟೂರ್ನಮೆಂಟ್. ಸೊ ಹಾಗಿದ್ದಾಗ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರು ಬಹಳಷ್ಟು ಜನರು ಎಕ್ಸೈಟೆಡ್ ಆಗಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಒಂದು ಒಳ್ಳೆಯ ಕಾರ್ಯಕ್ರಮ. ಸೊ ಹಾಗಿದ್ದಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಬಂದಾಗ ಬಹಳಷ್ಟು ಕರೆಗಳು ಕೂಡ ಬರ್ತಾ ಇದೆ. ನಾನು ಕೊನೆಯದಾಗಿ 1-2 ಕರೆಗಳನ್ನು ತೆಗೆದುಕೊಳ್ತೀನಿ, ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ನಾನು ಕೊನೆಯದಾಗಿ ಒಂದು ಕರೆ. ಹಲೋ ಸರ್, ನಮಸ್ತೆ. ಹಲೋ, ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಆ್ಯಂಡ್ ಎಸ್, ದಯಮಾಡಿ ಎಲ್ಲರ ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ನಾನು ಈ ಒಂದು ವಿಚಾರದಲ್ಲಿ ಸರ್ ಮೂವರಲ್ಲೂ ಕೂಡ ಕೊನೆಯದಾಗಿ ಎಲ್ಲರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ನಾಳಿನ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಬರಬೇಕು ಅಂತ ಬಂದಾಗ ಒಂದು ಒಳ್ಳೆಯ ಪ್ರೀತಿಯ ಒಂದು ಇನ್ವೈಟ್ ಯಾವ ರೀತಿ ಮಾಡ್ತೇನೆ ಸರ್? ಎಲ್ಲರೂ ಬನ್ನಿ, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ. ಆಮೇಲೆ ಈ ಒಂದು ಯುನಿಟಿ ಕಪ್ ಅನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಿ ನಮ್ಮ ಬ್ರದರ್ಹುಡ್ ಅನ್ನು ಬೆಳೆಸೋಣ, ಎಲ್ಲ ಒಗ್ಗಟ್ಟಾಗಿ ಸೇರಿ ಈ ಯುನಿಟಿ ಕಪ್ ಅನ್ನು ಒಳ್ಳೆ ರೀತಿಯ ಸಕ್ಸಸ್ ಮಾಡೋಣ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಎಸ್ ಸರ್, ಇದು ಅರ್ಜುನ್ ಸರ್ ಅವರ ಮಾತುಗಳು. ಎಸ್ ಸರ್, ಕೊನೆಯದಾಗಿ ಒಂದು ವಿಚಾರ ಸರ್, ಬಿಫೋರ್ ದಟ್ ವೈಂಡ್ ಅಪ್ ಮಾಡೋದಕ್ಕಿಂತ ಮೊದಲು ಪ್ರಶಾಂತ್ ಸರ್, ಈ ಒಂದು ಯುನಿಟಿ ಕಪ್ ಲಾಸ್ಟ್ ಇಯರ್ ಶುರು ಮಾಡಿದ್ರಿ. ಶುರು ಮಾಡಿದಾಗ ಅನ್ಕೊಂಡಿದ್ರೆ ಈ ರೀತಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು. ಯಾಕೆ ನಾನು ಈ ವಿಚಾರ ಕೇಳ್ತಾ ಇದ್ದೀನಿ ಅಂತ ಬಂದಾಗ, ತಮ್ಮ ಒಂದು ಸಮುದಾಯ ಏನಿದೆ, ಸಮಾಜ ಏನಿದೆ, ಒಂದು ಪ್ರತಿಷ್ಠಿತವಾದ ಸಮಾಜ, ಎಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ಗಳಿದ್ದೀರಿ. ಬಹಳಷ್ಟು ಜನರು ಪ್ರತಿ ಬಾರಿ ಕೂಡ ಒಂದು ದಿನ ಆ ಕಡೆ ಈ ಕಡೆ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಸಂದರ್ಭಗಳಲ್ಲಿ ಟೀಮ್ ಮಾಡ್ತೀವಿ, ಕ್ರಿಕೆಟ್ ಆಡ್ತೀವಿ, ಒಂದು ಟೀಮಲ್ಲಿ 10-11 ಜನ ಸೇರಿಸ್ತೀವಿ, ಅಥವಾ ಇಷ್ಟು ಜನರು ಬರ್ತಾರೆ, 3 ದಿನ, ಅದು ಕೂಡ ಒಂದಿನ ಅಲ್ಲ 3 ದಿನ ಆಗ್ತದ ಅನ್ನೋಂಥ ಪ್ರಶ್ನೆಗಳು ಬರುತ್ತೆ. ಸೊ ಆಗಿದ್ದಾಗ ಎಸ್, ಇಸ್ ಇಟ್ ಅನ್ನೋಂಥ ಪ್ರಶ್ನೆಗಳು ಬಂದಿತ್ತಾ, ಹೇಗೆ ಅಂತೇಳಿ ಸಾಧ್ಯ? ಅಂದರೆ ಕೆಲವು ಸಣ್ಣ ಟೂರ್ನಮೆಂಟ್ಸ್ಗಳು ಆಗ್ತಾ ಇತ್ತು. ಈಗ ನಮ್ಮ ಕುಮಟಾದಲ್ಲಾಗಲಿ ಹೊನ್ನಾವರದಲ್ಲಾಗಲಿ ಆಗ್ತಾ ಇತ್ತು. ಸೊ ನಾವೇನು ಮಾಡಿದೆವು ಅಂದರೆ ಏನಾಗ್ತದೆ, ಅವರು ಆಯಾ ಡಿಸ್ಟ್ರಿಕ್ಟ್ 1-2 ಡಿಸ್ಟ್ರಿಕ್ಟ್ ಸೇರಿಕೊಂಡು ಅಲ್ಲೇ ಮಾಡ್ತಿದ್ರು. ಸೊ ನಾವೊಂದು ಏನು ಮಾಡಿದೆವು, ಥಿಂಕ್ ಮಾಡಿದೆವು ಈ ಸಲ ಮಾಡುವಾಗ ಅಂದರೆ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಎಲ್ಲರಿಗೂ ನಾವು ಇನ್ವೈಟ್ ಕಳಿಸ್ಕೊಂಡು ಅವರಿಂದ ಒಂದು ನಾವು ರೆಸ್ಪಾನ್ಸ್ ನೋಡುವ ಅಂಥೇಳಿ ನಾವೊಂದು ಸ್ಟಾರ್ಟ್ ಮಾಡಿದೆವು. ಸೊ ಮನಸ್ಸಲ್ಲಿ ಇತ್ತು, ಬರ್ಬೋದು ಬರದೇ ಇರ್ಬೋದು ಅಂಥೇಳಿ. ಬಟ್ ಏನೋ ನಮ್ಮ ಭಾಗ್ಯವೋ ಏನೋ ಅದು ನಮಗೆ ಸರಿಯಾಗಿ ಅದು ಬಂತು, ಯಾವುದು ಎಲ್ಲ ಟೀಮ್ಸ್ಗಳು ಬಂತು. ಸೊ ಅದರಿಂದ ನಮಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಯಿತು, ಪ್ಲಸ್ ನಮಗೆ ಹುಮ್ಮಸ್ಸು ಜಾಸ್ತಿ ಆಯಿತು, ಮಾಡುವ ಅಂತೇಳಿ ಆಯಿತು. ಸೊ ನಾವು ಮಾಡಿದೆವು, ಮಾಡಿ ಸಕ್ಸಸ್ಸು ಆಯಿತು. ಸೊ ಇದಕ್ಕೆ ನಾವೇ ಒಂದು ಕಾರಣಕರ್ತರು ಅಂತ ಹೇಳೋದಲ್ಲ,
ಬಂದು ಆಡುವವರು ಕೂಡ ಇದಕ್ಕೆ ಇಂಪಾರ್ಟೆಂಟ್. ಈಗ ನೋಡಿ ಇಂಪಾರ್ಟೆಂಟ್ ಕ್ರೌಡ್ ಅವರು. ಈಗ ನಾವು ಎಲ್ಲ ಆರ್ಗನೈಸ್ ಮಾಡ್ತೇವೆ, ಬಟ್ ಅವರು ಬಂದು ಆಡಿ ಅದನ್ನು ಆ ಜನರಿಗೊಂದು ಡೆಲಿವರಿ ಮಾಡಿದಾಗ ಅದರಲ್ಲಿರುವಂಥದ್ದು ಒಂದು ಆ ವೈಬ್ಸ್ ಬೇರೆನೇ ಇರ್ತದೆ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಈಗ ನಾವು ಇಲ್ಲಿ ಮಾಡ್ತೇವೆ, ಈಗ ಬರದಿದ್ರೆ ತನ್ನಷ್ಟಕ್ಕೆ 3 ದಿವಸ ಹೋಗ್ತದೆ, ತನ್ನಷ್ಟಕ್ಕೆ ಟೈಮ್ ಆಗಿ ಹೋಗ್ತದೆ. ಬಟ್ ಆದರೂ ಬಂದು ಅವರಷ್ಟು ಪೇಷನ್ಸಿಂದ ನಾವು ಕರೆದು ಆತಿಥ್ಯಕ್ಕೆ ಅವರು ಸ್ವೀಕಾರ ಮಾಡಿ ನಮ್ಮ ಏನು ಲೋಪದೋಷಗಳು ಇಲ್ಲದೆ ಆಗುವಂಥದ್ದು ಅವರ ಕೋಆಪರೇಷನ್ ಕೂಡ ಇಂಪಾರ್ಟೆಂಟ್ ಇತ್ತು. ಅಂದರೆ ಈ ಕೆಲವರು ಬರ್ತಾರೆ, ಕೆಲವರಿಗೆ ಕೆಲವು ವಿಷಯಗಳು ಆಗುದಿಲ್ಲ, ಬಟ್ ಅದು ಸರಿಯಾಗಿ ಬಂತದ್ದು. ಸೊ ಅದೇ ನಮ್ಮ ಒಂದು ಸಕ್ಸಸ್, ಮತ್ತೇನಿಲ್ಲ. ಈಗ ನಾವು ಸಕ್ಸಸ್ ನಮ್ದೇ ಅಂತ ಹೇಳುದಿಲ್ಲ, ಇವನ್ ಬಂದು ಅವರು ಸಹಕರಿಸಿದಾಗ ಕೂಡ ನಮ್ಗೆ ಒಂದು ಸಕ್ಸಸ್ ಇದೆ ಅಂತ ಹೇಳ್ತಾರೆ. ಬಟ್ ಗೊತ್ತಿತ್ತು ಬರ್ತಾರೆ ಮಾಡಬಹುದು ಅಂತ ಹೇಳಿ, ಗ್ಯಾರಂಟಿ ಇತ್ತು. ಬಿಸ್ನೆಸ್ ಈ ಬಿಸಿ ಶೆಡ್ಯೂಲ್ ಗಳ ನಡುವೆ ಅಂದ್ರೆ ನಮ್ಮಲ್ಲಿ ಏನಿದ್ದಾರೆ, ನಾವೆಲ್ಲ ವಿ ಆರ್ ಬಿಲಾಂಗಿಂಗ್ ಟು ಗೋಲ್ಡ್ ಸ್ಮಿತ್ ಫ್ಯಾಮಿಲಿ. ತುಂಬಾ ಜನರು ಈ ಕ್ರೀಡೆಯಲ್ಲಿ ಅಂದ್ರೆ ಬೆಳಿಗ್ಗೆ ಆಡುವವರು ಇದ್ದಾರೆ, ಕ್ಲಬ್ ಆಡುವವರು ಇದ್ದಾರೆ. ಸೊ ಹಾಗೆ ನಾವೇನ್ ಮಾಡಿದೆ, ಒಂದು ಇನಿಷಿಯೇಟಿವ್ ತಗೊಂಡು ಮಾಡುವ ಅಂತ ಹೇಳಿ ನಾವಂದ್ರೆ ಬೆಳಗಾವಲ್ಲಿ ಲಾಸ್ಟ್ ಒಂದು 15 years ಇಂದ ಆಗ್ತಾ ಇತ್ತು. ಬಟ್ ಅವ್ರೇನ್ ಮಾಡ್ತಿದ್ರು, ಬರೀ ಒಂದು 8 ಟೀಮ್ ಇಲ್ಲ 12 ಟೀಮ್ ಮಾಡಿಕೊಂಡು ಮಾಡ್ತಿದ್ರು. ಮತ್ತೆ ಫ್ಲಡ್ ಲೈಟ್ ಎಲ್ಲ ಇರಲಿಲ್ಲ. ಮಂಗಳೂರು ನಮ್ಗೆ ಒಂದು ಅಪರ್ಚುನಿಟಿ ಇದೆ ಅದು ಫ್ಲಡ್ ಲೈಟ್ ಮಾಡ್ಲಿಕ್ಕೆ. ಅದರಿಂದ ಅವರು ಎಲ್ಲರೂ ಎಕ್ಸೈಟೆಡ್ ಆಗಿದ್ರು. ಅಂದ್ರೆ ಫ್ಲಡ್ ಲೈಟ್ ಏನಪ್ಪಾ ಅಂತ ಹೇಳಿ, ಅಂದ್ರೆ ನಾರ್ಮಲಿ ಈ ಅಂಡರ್ ಆರ್ಮ್ ಬಾಲ್ ಅಲ್ಲಿ, ಕೌರಿಂಗ್ ಬಾಲ್ ಅಲ್ಲಿ, ಅಂದ್ರೆ ಈ ಟೆನ್ನಿಸ್ ಬಾಲ್ ಅಲ್ಲಿ ನಾರ್ಮಲಿ ಫ್ಲಡ್ ಲೈಟ್ ಅಂತೇಳಿ ಮಾಡೋರು ಬಾರಿ ಕಡಿಮೆ. ಸೊ ಈ ಭಾಗದಲ್ಲಿ ಆಗ್ತಾ ಉಂಟು ಇಲ್ಲಿ, ಈಗ ನಮ್ಮ ಬೇರೆ ಬೇರೆ ಇಲ್ಲಿ ನಮ್ಮ ಮಂಗಳೂರಲ್ಲಿ ಆಗ್ತಾ ಇದೆ. ಸೊ ಅವರಿಗೆ ಒಂದು ಕೂಡ ಎಕ್ಸೈಟ್ಮೆಂಟ್ ಕೂಡ ಇತ್ತು, ಅಂದ್ರೆ ಒಂದು ಬಂದು ಈ ಫಾರ್ಮ್ಯಾಟ್ ಅಲ್ಲಿ ಆಡಬೇಕು ಅಂತ ಹೇಳಿ. ಸೊ ಅದು ಕೂಡ ಎಲ್ಲದಕ್ಕೆ ಈ ಸಕ್ಸಸ್ಸಿಗೆ ಒಂದು ಕಾರಣ ಅದು ಕೂಡ ಉಂಟು. ಎಸ್, ಬ್ಯೂಟಿಫುಲ್. ಎಸ್ ಸರ್, ಕೊನೆಯದಾಗಿ ಸರ್ ಗುರುರಾಜ್ ಸರ್ ಎಲ್ರಿಗೂ ಕೂಡ ಒಂದು ಪ್ರೀತಿಯ ಆಮಂತ್ರಣ, ಏನ್ ಹೇಳ್ತೀವಿ? ಎಸ್ ಸರ್, ಎಲ್ರಿಗೂ ಸ್ವಾಗತ ಬಯಸ್ತೇವೆ ಈಗಲಿಂದಲೇ. ನೀವು ಬರಬೇಕು. ಎಸ್, ಅಂಡ್ ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನಮ್ಮಲ್ಲಿ ಒಂದು ಮದುವೆ ಅಂತ ಬಂದ್ರು ಕೂಡ ಒಂದು 10-15 ರೂಮ್ ಬುಕ್ ಮಾಡಿ ಅಂತ ಹೇಳಿದ್ರೆ ಕೂಡ ತಲೆ ಬಿಸಿ ಆಗ್ತದೆ. 125 ರೂಮ್ಸ್, ಅಷ್ಟು ಜನ ಬರ್ತಾ ಇದ್ದಾರೆ. ಸೊ ನಾವೊಂದು ಪ್ಲಾಟ್ಫಾರ್ಮ್ ಮಾಡಿ ಕೊಟ್ಟಿದ್ದೇವೆ, ಎಲ್ಲ ನಮ್ಮ ಕಮಿಟಿಯವರು ಪ್ರಶಾಂತನೆಲ್ಲ ಸೇರಿ. ಸೊ ಅದನ್ನ ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ. ಇಟ್ಸ್ ಎನ್ ಪ್ಲಾಟ್ಫಾರ್ಮ್. ನಿಮ್ಮ ಕ್ರಿಕೆಟ್ ಟೂರ್ನಮೆಂಟ್ ಒಂದು ಆಯೋಜನೆ ಮಾಡಿದ್ದಕ್ಕೆ ಅದರ ಏನು ಪಾಸಿಟಿವ್ನೆಸ್ ಇದೆ ಎಲ್ಲ ತಗೊಂಡೋಗ್ಬೇಕು. ಯಾವುದೇ ರೀತಿ ಗಲಾಟೆ ಗೊದ್ದಲಿಲ್ಲದೆ ಚೆನ್ನಾಗಿ ಇದನ್ನು ಆಡಬೇಕು. ಮೇ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳಿ ವಿಶ್ ಮಾಡ್ತೀನಿ ನಾನು. ಎಸ್ ಸರ್, ಇದು ಗುರುರಾಜ್ ಸರ್ ಅವರ ಇನ್ವೈಟ್. ಇವೆಲ್ಲದರ ಜೊತೆಗೆ ದಯಮಾಡಿ ಕ್ಷಮಿಸಿ, ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ಯಾಕಂದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ಬನ್ನಿ, ಕ್ರಿಕೆಟ್ ಆಡಿ ಒಳ್ಳೆಯ ಕಾರ್ಯಕ್ರಮ. ಸೊ ನೋ ಡೌಟ್ ಆ ಒಂದು ವಿಷಯಗಳಲ್ಲಿ ಬಂದವರು ಆ ಖುಷಿಯನ್ನ, ಆ ಒಂದು ಸಾರ್ಥಕತೆ ಅನುಭವಿಸಿದಿರಿ. ಸೊ ನೋ ಡೌಟ್. ಹಾಗಿದ್ದಾಗ ಕೊನೆಯದಾಗಿ ಸರ್, ಎಸ್ ಸರ್, ನಮಗೆ ಇನ್ನೊಂದು ಖುಷಿ ಅಂದರೆ ಇದಕ್ಕೆ ನಮ್ಮ ಕುಡ್ಲ ವಾಹಿನಿ ನಮ್ಮೊಟ್ಟಿಗಿದೆ. ಎಸ್, ಅದೊಂದು ನಾವು ಅನುಭವಿಸಿದ ಹಾಗೆ ಅವರು ವ್ಯೂವರ್ಶಿಪ್ ಡೆಲಿವರಿ ಭಾರಿ ಒಳ್ಳೆದಿದೆ ಅವ್ರದ್ದು. ಏನೋ ನಮಗೆ ಒಂದು ಮತ್ತೆ ನಮ್ಮ ಈ ಚಾನಲ್ಗೆ ಒಂದು ಏನೋ ಒಂದು ರಿಲೇಶನ್ಶಿಪ್ ಬಾಂಡೇಜ್ ಬಿಲ್ಡಪ್ ಆಗಿದೆ. ಸೊ ಅವರಿಗೆ ಕೂಡ ನಾನೊಂದು ಕೃತಜ್ಞತೆ ಹೇಳ್ತೇನೆ. ಅವ್ರದ್ದು ಸಪೋರ್ಟ್ ಕೂಡ ತುಂಬ ಇದೆ. ಅಂದರೆ ಎಲ್ಲರಿಗೆ ರೀಚ್ ಆಗಬೇಕಾದ್ರೆ ಅವರಿಂದ ನಮ್ಮ ಸಮಾಜಕ್ಕೆ ರೀಚ್ ಆಗ್ತಿದೆ ಅಂತ ಹೇಳಿ ನಾನೊಂದು ಹೇಳ್ತಾ ಇದ್ದೇನೆ. ಸೊ ಎಲ್ಲರೂ ಬನ್ನಿ, ವೀಕ್ಷಿಸಿ ಮ್ಯಾಚನ್ನು. ಪ್ಲಸ್ ಯಾರಿಗೆ ಬರಲಿಕ್ಕೆ ಆಗೋದಿಲ್ಲ, ನಮ್ಮ ಕುಡ್ಲದ್ದು ಯೂಟ್ಯೂಬ್ ಚಾನಲ ಇಲ್ಲ ಇದರಲ್ಲಿ ನೋಡಿ ಅದಕ್ಕೆ ಒಂದು ಎಂಜಾಯ್ ಮಾಡಿ ಅಂತ ಹೇಳಿ ನಾನೊಂದು ಎಲ್ಲರಿಗೆ ಕೇಳಿಕೊಳ್ತೇನೆ. ಎಸ್ ಸರ್, ಇದು ಒಂದು ಸರ್ ಡೇಟ್ ಒಂದು ಹೇಳಿ ಸರ್. ಇದು 6, 7, 8 ಶುಕ್ರವಾರ, ಶನಿವಾರ, ಆದಿತ್ಯವಾರ, ಮಾರ್ಚ್ 2026 ಇದಾಗ್ತದೆ. ಬೆಳಿಗ್ಗೆ ನಾವು ಇನಾಗ್ರೇಷನ್ಗೆ ಆದ ಎಷ್ಟು ಗಂಟೆಗೆ ಇನಾಗ್ರೇಷನ್ ನಾವು 10:10ವರೆಗೆ ನಾವು ಇನಾಗ್ರೇಷನ್ ಇಟ್ಟಿದ್ದೇವೆ. ಸೊ 11:30 ಒಳಗೆ ಇದು ಇನಾಗ್ರೇಷನ್ ಆಗ್ತದೆ. ಇನಾಗ್ರೇಷನ್ ಕಾರ್ಯಕ್ರಮ ಆಗಿ ನಾವು ಮ್ಯಾಚ್ ಸ್ಟಾರ್ಟ್ ಮಾಡ್ತೇವೆ. ಸೊ ನೈಟ್ ಸಾಧಾರಣ 11:30 ತನಕ ನಾವು ಅದು ಶೆಡ್ಯೂಲ್ ಮಾಡಿದ್ದೇವೆ. ಹಾಗೆಯೇ ನೆಕ್ಸ್ಟ್ ಡೇ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 11 ಗಂಟೆ ತನಕ ಇದೆ. ಸೆಕೆಂಡ್ ಡೇ ಅದೊಂದು ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಕಬಡ್ಡಿ ಇವರದ್ದು. ಹಾಗೆಯೇ ಥರ್ಡ್ ಡೇ ಸೇಮ್ 9 o'clock ಸ್ಟಾರ್ಟ್ ಆಗಿ ಸಾಧಾರಣ ಸಾಯಂಕಾಲ 6:30 ಒಳಗೆ ನಾವು ಮ್ಯಾಚ್ ಮುಗಿಸ್ಬೇಕಂತೇಳಿ ಇದ್ದೇವೆ. ತದನಂತರ ನಾವು ಒಂದು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಮ್ಮದೇ ಸಮಾಜದ ಸೂರಜ್ ಡಿ ವೆರ್ನೇಕರ್ ಅಂತೇಳಿ ಅವ್ರದ್ದೊಂದು ಟೀಮ್ ಬರ್ತದೆ ಬೆಂಗಳೂರಿಂದ. ಸೊ ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟ್ ಕೂಡ ಇಟ್ಕೊಂಡಿದ್ದೇವೆ. ಹಾಗೆ ನಾವು ನಮ್ಮ ಸಮಾಜದವರಿಗೆ ಒಂದು ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಸೊ ಇಷ್ಟೆಲ್ಲ ನಾವು ಈ ಕಾರ್ಯಕ್ರಮಗಳು ಇದೆ. ಎಸ್, ಇದು ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರ ಸಂಘಟನೆ ಮತ್ತು ಶ್ರೇಯೋಭಿವೃದ್ಧಿಗಾಗಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ದೈವಜ್ಞ ಯೂನಿಟಿ ಕಪ್ 2026 SL ಶೇಟ್ ಎಂ
ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ದೈವಜ್ಞ ಯೂನಿಟಿ ಕಪ್ 2026 ಇದೇ ಮಾರ್ಚ್ 6ರಿಂದ ಅಂದರೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿನಗಳ ಕಾಲ ನಡೆಯಲಿಕ್ಕಿದೆ ನಮ್ಮ ಮಂಗಳೂರಿನ ಉರ್ವ ಕ್ರಿಕೆಟ್ ಗ್ರೌಂಡ್ನಲ್ಲಿ. ಒಂದು ಒಳ್ಳೆಯ ಕಾರ್ಯಕ್ರಮ, ಜೊತೆಗೆ ನಮ್ಮ ಬಹಳಷ್ಟು ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತಹ ಬಹಳಷ್ಟು ಧಾರ್ಮಿಕವಾಗಿರುವಂಥ, ಸಾಮಾಜಿಕವಾಗಿರುವಂಥ, ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಪ್ರಾಯೋಜಕರಾಗಿ ಬೆನ್ನೆಲುಬಾಗಿ ನಿಂತಿರುವಂತಹ ಪ್ರತಿಷ್ಠಿತ ಸಂಸ್ಥೆ SL ಶೇಟ್ ಜ್ಯುವೆಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್, KS ರಾವ್ ರೋಡ್ನಲ್ಲಿರುವಂತಹ ಈ ಒಂದು ಪ್ರತಿಷ್ಠಿತ ಸಂಸ್ಥೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಸೊ ಅದೇ ಇನಿಷಿಯೇಟಿವನ್ನು ಮುಂದಿಟ್ಕೊಂಡು ಅದೇ ಒಂದು ಹುಮ್ಮಸ್ಸಿನಲ್ಲಿ ಎಲ್ಲ ಸಮಾಜ ಬಾಂಧವರನ್ನು ಒಟ್ಟುಗೂಡಿಸಬೇಕು, ಎಲ್ಲರೂ ಕೂಡ ಒಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಒಳ್ಳೆಯ ಯೂನಿಟಿ ಕಪ್ಪನ್ನು ಮಾಡ್ತಾ ಇದೆ. ಕಳೆದ ಬಾರಿ ಸೀಸನ್ 1 ಆಗಿತ್ತು, ಈ ಬಾರಿ ಸೀಸನ್ 2. ಆ ಒಂದು ಸಕ್ಸಸ್ನಿಂದ ಮತ್ತಷ್ಟು ಹುಮ್ಮಸ್ಸು, ಉತ್ಸಾಹದಿಂದ ಅತ್ಯಂತ ಸಿಸ್ಟಮ್ಯಾಟಿಕ್ ಆಗಿ, ಜೊತೆಗೆ ವಿನೂತನ ವಿಭಿನ್ನ ಶೈಲಿಯಲ್ಲಿ ಎಲ್ಲರೂ ಕೂಡ ಮಾದರಿ ಆಗುವಂತೆ ಮಾಡುವಂತಹ ಈ ಒಂದು ಒಳ್ಳೆಯ ತಂಡ. ಸೊ ಹಾಗಿದ್ದಾಗ ಈ ಒಂದು ತಂಡದಲ್ಲಿ ಭಾಗವಹಿಸಿದ ಅದೆಷ್ಟೋ ಜನರು ಕ್ರಿಕೆಟರ್ಸ್ಗಳು ಇವತ್ತು ಕರೆ ಮಾಡಿ ತಮ್ಮ ಒಂದು ಖುಷಿಯನ್ನು, ಸಂತೋಷವನ್ನು ತಾವುಗಳು ಹೇಳಿದಿರಿ. ಮಂಗಳೂರಿಗೆ ಬರೋದೇ ಒಂದು ಹಬ್ಬ, ಖುಷಿ ಅನ್ನೋಂಥದ್ದು. ಬಿಕಾಸ್ ಅಂತ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ ಅಂತ ಬಂದಾಗ ಬಿಕಾಸ್ ಆಫ್ ಯು ಪೀಪಲ್, ನಿಜವಾಗ್ಲೂ ಕೂಡ. ಸೊ ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು ನಿಮ್ಗಳಿಗೆ. ಆ್ಯಂಡ್ ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ನಾವು ಬರ್ತಾ ಇದ್ದೀರಿ ಬೇರೆ ಬೇರೆ ಕಡೆಗಳಿಂದ. 28 ಟೀಮ್ಗಳು 9 ಡಿಸ್ಟ್ರಿಕ್ಟ್ಗಳಿಂದ 19 ತಾಲೂಕುಗಳಿಂದ ತಾವೆಲ್ಲರೂ ಕೂಡ ಬರ್ತಾ ಇದ್ರಿ. ಆ್ಯಂಡ್ ಎಲ್ಲ ಕ್ರಿಕೆಟ್ ಆಡುವವರಿಗೆ, ನಮ್ಮ ಮಂಗಳೂರಿಗೆ ಬರ್ತವರಿಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸ್ವಾಗತ ಆ್ಯಂಡ್ ಸುಸ್ವಾಗತ. ಬಹಳಷ್ಟು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, 3 ದಿನಗಳ ಕಾರ್ಯಕ್ರಮವನ್ನು ತಾವುಗಳು ಕೂಡ ಆಡಿ ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಆ್ಯಂಡ್ ಒಳ್ಳೆಯ ಟೀಮ್ ಪ್ರತಿಭಾನ್ವಿತರು ಗೆಲ್ಲಲಿ ಅಂತ ಹೇಳ್ತಾ, ಇವರ ಜೊತೆಗೆ ತಾವುಗಳು ನಿಜವಾಗ್ಲೂ ಸಮಾಜಕ್ಕೆ ಮಾದರಿ. ಯಾಕಂತ ಹೇಳ್ತೀನಿ, ತಮ್ಮ ಬಿಸ್ನೆಸ್ಗಳು ಇದೆ, ತಮ್ಮ ಒಂದು ವಿಚಾರಗಳು, ಬ್ಯುಸಿ ಶೆಡ್ಯೂಲ್ಗಳು ಎಲ್ಲವೂ ಕೂಡ ಇದೆ. ಇವೆಲ್ಲದರ ಜೊತೆಗೆ ಒಂದು ಸಮಾಜ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀರಿ ಅಂತ ಬಂದಾಗ ತಾವುಗಳು ಎಲ್ಲರೂ ಕೂಡ ಒಟ್ಟಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಸೇರಿ ಈ ಒಂದು ಕ್ರಿಕೆಟನ್ನು ಆಡ್ತಾ ಇದ್ದೀರಿ ಅಂತ ಬಂದಾಗ ತಮ್ಮ ಒಂದು ಹೃದಯವಂತಿಕೆಯನ್ನು, ನಿಜವಾಗ್ಲೂ ಕೂಡ ಹೃದಯ ಶ್ರೀಮಂತಿಕೆಯನ್ನು ಮೆಚ್ಚಲೇಬೇಕು. ಆ್ಯಂಡ್ ನಿಜವಾಗ್ಲೂ ಖುಷಿ ಇದೆ. ಇಂತಹ ಒಂದು ಯೂನಿಟಿ ಪ್ರತಿಯೊಬ್ಬರಲ್ಲೂ ಕೂಡ ಇರಲೇಬೇಕು. ತಮ್ಮಗಳನ್ನು ನೋಡಿ ಪ್ರತಿಯೊಬ್ಬರು ಕೂಡ ಕಲಿಬೇಕು ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆದಾಗಬೇಕು. ಆ್ಯಂಡ್ ಖುಷಿ ಇದೆ ಆ್ಯಂಡ್ ಒಳ್ಳೆದಾಗಲಿ ಎಲ್ಲರೂ ಕೂಡ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಧ್ಯಕ್ಷರು ಪ್ರಶಾಂತ್ ಸರ್, ಅದೇ ರೀತಿ ಕಾರ್ಯದರ್ಶಿ MS ಗುರುರಾಜ್ ಸರ್ ಆ್ಯಂಡ್ ಅದೇ ರೀತಿ ಅರ್ಜುನ್ ಸರ್, 3 of you once again thank you so much. ಒಳ್ಳೆದಾಗಲಿ and wish you all the best this time also. Yes, thank you. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. Right above with the giddy balls, pulls that one, but straight to the field. Sharan loved it handsomely, and you can hear the sound of left arm on the back end of Pratama is at the